ಹರೇ ರಾಮ 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 ಹರೇ ಹರೇ ಹರೇ. ಹರೇ. ಹರೇ ಕೃಷ್ಣ 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 ಹರೇ ಹರೇ ಹರೇ. ಹರೇ. ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಜ್ಞಾನಂ ಕೃಷ್ಣ 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 ಜ್ಞಾನಂ ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ ಹರೇ. ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಹರೇ ಕೃಷ್ಣ ಪ್ರಭು. ಕೇಳಿದ್ರಲ್ಲ? ಹರೇ ಓಕೆ. ಕೃಷ್ಣ ಪ್ರಭುಜಿ. ಬಂತು ಬಂತು. ಜ್ಞಾನಂ ಜ್ಞಾನ ಜ್ಞಾನಂ ಜ್ಞಾನವನ್ನು ಜ್ಞಾನವನ್ನು ಅಜ್ಞಾತ ತತ್ವಯ್ಯ ಅಜ್ಞಾತ ತತ್ವಯ ಸತ್ಯವನ್ನು ತಿಳಿದವರಿಗೆ ಸತ್ಯವನ್ನು ತಿಳಿದವರಿಗೆ ಯಾ ಯಾವನು 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 ಪಾದಯತ್ ಪಾದಯ ಉಪದೇಶಿಸುತ್ತಾನೋ ಉಪದೇಶಿಸುತ್ತಾನೋ ತತ್ಪತೆ ತತ್ಪತೆ ಸತ್ಯ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ಅಮೃತಂ ಅಮೃತಂ ಅಮೃತತ್ವವನ್ನು ಅಮೃತತ್ವವನ್ನು ಕೃಪಾಲೋ ಕೃಪಾಲು ಕೃಪಕರನಾದ ಕೃಪಾಕರನಾದ ದೀನನಾಥಸ್ಯ ದೀನನಾಥಸ್ಯ ದೀನರಕ್ಷಕನಾದ ದೀನರಕ್ಷಕನಾದ ದೇವ ದೇವ ದೇವತೆಗಳು ದೇವತೆಗಳು ತಸ್ಯ ತಸ್ಯ ಅವನಿಗೆ ಅವನಿಗೆ ಅನುಗ್ರಹತೆ ಅನುಗ್ರಹಂತೆ ಅನುಗ್ರಹಿಸುತ್ತಾರೆ. ಅನುಗ್ರಹಿಸುತ್ತಾರೆ. ಧ್ರುವ ಮಹಾರಾಜನ ಕಥಕವು ಧ್ರುವ ಮಹಾರಾಜನ ಕಥಾನಕವು ಅಮರತ್ವದ ಪ್ರಾಪ್ತಿಗೆ ಅಮರತ್ವದ ಪ್ರಾಪ್ತಿಗೆ ಉದಾತ್ತವಾದ ಜ್ಞಾನವಾಗಿದೆ. ಉದಾತ್ತವಾದ ಜ್ಞಾನವಾಗಿದೆ. ಪರಮ ಸತ್ಯದ ಅರಿವಿಲ್ಲದ ಜನರನ್ನು ಪರಮ ಸತ್ಯದ ಅರಿವಿಲ್ಲದ ಜನರನ್ನು ಸತ್ಯ ಮಾರ್ಗಕ್ಕೆ ಒಯ್ಯುವಂತದ್ದಾಗಿದೆ. ಸತ್ಯ ಮಾರ್ಗಕ್ಕೆ ಒಯ್ಯುವಂತಹದ್ದಾಗಿದೆ. ಅಲೌಕಿಕವಾದ ಕರುಣೆಯಿಂದಾಗಿ ಅಲೌಕಿಕವಾದ ಕರುಣೆಯಿಂದಾಗಿ ದೀನ ಜೀವಿಗಳ ಸಂರಕ್ಷಣೆಯ ಹೊಣೆಯನ್ನು ಜೀವಿಗಳ ಸಂರಕ್ಷಣೆಯ ಹೊಣೆಯನ್ನು ಹೊತ್ತವರು ಸಹಜವಾಗಿಯೇ ದೇವತೆಗಳ ಪಕ್ಷಪಾತವನ್ನು ಮತ್ತು ಅನುಗ್ರಹವನ್ನು ಪಡೆಯುವವರು. ಓಕೆ, ಯಾರಾದ್ರೂ ಭಾವಾರ್ಥ ಓದಿ. ಚಂದ್ರಕಾಂತ್ ಪಟ್ಕರ್ ಓದಿ. ಓದ್ತೇನೆ ಮಾತಾಜಿ, ಓದ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಜ್ಞಾನಂ ಅಜ್ಞಾತ ಎಂದರೆ ಬಹುಶಃ ಸಮಗ್ರ ವಿಶ್ವದ ಅಧ್ಯಂತರಗಳಲ್ಲಿ ತಿಳಿಯದೇ ಇರುವಂತಹ ಅರಿವು. ಪರಮ ಸತ್ಯವೆಂದರೆ ಏನೆಂಬುದನ್ನು ವಾಸ್ತವವಾಗಿ ಯಾರೂ ತಿಳಿದುಕೊಂಡಿಲ್ಲ. ಭೌತವಾದಿಗಳು ತಮ್ಮ ಶೈಕ್ಷಣಿಕ ಪ್ರಗತಿಯಲ್ಲಿ, ತಾತ್ವಿಕ ತರ್ಕದಲ್ಲಿ ಪರಮ ಸತ್ಯವೇನು ಎಂಬುದನ್ನು ತಿಳಿದಿಲ್ಲ. ಆದ್ದರಿಂದ ಪರಮ ಸತ್ಯವನ್ನು ಕುರಿತು ಜನತೆಗೆ ಜ್ಞಾನೋದಯವನ್ನು ನೀಡಲು ಇಡೀ ವಿಶ್ವದ ಎಲ್ಲ ಕಡೆಗಳಲ್ಲಿ ಭಕ್ತರು ಶ್ರೀಮದ್ ಭಾಗವತದ ಬೋಧನೆಗಳನ್ನು ಉಪದೇಶಿಸಬೇಕು ಎಂದು ಮಹಾಮುನಿ ಮೈತ್ರೇಯರು ಸಲಹೆ ಮಾಡುತ್ತಾರೆ. ಜನತೆಯು ಪರಮ ಸತ್ಯದ ಬಗ್ಗೆ ಪೂರ್ಣವಾಗಿ ಅಜ್ಞಾನಿಗಳಾದ್ದರಿಂದ ಅವರಿಗಾಗಿ ಶೀಲ ವೇದವ್ಯಾಸರು ವಿಶೇಷವಾಗಿ ವೈಜ್ಞಾನಿಕ ಅರಿವಿರುವ ಈ ಶ್ರೇಷ್ಠ ಗ್ರಂಥವನ್ನು ಸಂಕಲನ ಮಾಡಿದರು. ವಿದ್ವಾಂಸರು ಋಷಿಗಳೂ ಆದ ವೇದವ್ಯಾಸರು ಈ ಭಾಗವತ ಪುರಾಣವನ್ನು ಜನ ಸಮೂಹದ ಅಜ್ಞಾನವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಸಂಕಲನೆ ಮಾಡಿದ್ದಾರೆ. ಇದನ್ನು ಶ್ರೀಮದ್ ಭಾಗವತದ ಆರಂಭದ ಮೊದಲ ಸ್ಕಂದದಲ್ಲಿ ಹೇಳಲಾಗಿದೆ. ಜನತೆಯು ಪರಮ ಸತ್ಯವನ್ನು ತಿಳಿದಿಲ್ಲವಾದ್ದರಿಂದ ನಾರದರ ನಿರ್ದೇಶನದ ಮೇರೆಗೆ ವೇದವ್ಯಾಸರು ಈ ಶ್ರೀಮದ್ ಭಾಗವತವನ್ನು ವಿಶೇಷವಾಗಿ ಸಂಕಲಿಸಿದರು. ಸಾಮಾನ್ಯವಾಗಿ ಜನರು ಸತ್ಯವನ್ನು ಅರಿತುಕೊಳ್ಳಲು ಉತ್ಸುಕರಾಗಿದ್ದರೂ ಅವರು ತರ್ಕವನ್ನು ಬಳಸಿ ಯೋಚಿಸುತ್ತಾರೆ ಮತ್ತು ನಿರಾಕಾರ ಬ್ರಹ್ಮದ ಕಲ್ಪನೆಗೆ ತಲುಪುತ್ತಾರೆ. ಆದರೆ ಕೆಲವರು ದೇವತಾ ಪರಮಪುರುಷನನ್ನು ನೈಜವಾಗಿ ತಿಳಿಯುತ್ತಾರೆ. ಪರಮ ಸತ್ಯವಾದ ದೇವತಾ ಪರಮಪುರುಷನ ಬಗೆಗೆ
ಜನರಿಗೆ ಅರಿವು ನೀಡುವ ಸಲುವಾಗಿಯೇ ಶ್ರೀಮದ್ ಭಾಗವತದ ಪಠಣವು ವಿಶೇಷವಾಗಿ ಉದ್ದೇಶಿತವಾಗಿದೆ. ನಿರಾಕಾರ ಬ್ರಹ್ಮ, ಅಂತರ್ಯಾಮಿ ಪರಮಾತ್ಮ ಹಾಗೂ ಪರಮಪುರುಷ ಇವರುಗಳ ನಡುವೆ ಮೂಲಭೂತವಾದ ಭೇದವಿಲ್ಲದಿದ್ದರೂ ವ್ಯಕ್ತಿಯು ಪರಮ ಪುರುಷನೊಂದಿಗೆ ಸಾಹಚರ್ಯವನ್ನು ಹೊಂದಿದ ಹೊರತು ಅಥವಾ ಹೊಂದುವ ತನಕ ವಾಸ್ತವವಾದ ಅಮರತ್ವವನ್ನು ಪಡೆಯಲು ಸಾಧ್ಯವಿಲ್ಲ. ಭಗವಂತನ ಸಾಹಚರ್ಯದೆಡೆಗೆ ಕೊಂಡೊಯ್ಯುವ ಭಕ್ತಿ ಸೇವೆಯು ವಾಸ್ತವಿಕವಾದ ಅಮರತ್ವವಾಗಿದೆ. ಶುದ್ಧ ಭಕ್ತರು ಪತಿರ್ಥಾತ್ಮರುಗಳ ಬಗೆಗೆ ಅನುಕಂಪೆಯಿಂದ ಕೂಡಿದವರಾಗಿ ಜನಸಾಮಾನ್ಯರ ಬಗ್ಗೆ ಕೃಪಾಳುಗಳಾಗಿರುತ್ತಾರೆ. ಈ ಭಾಗವತದ ಜ್ಞಾನವನ್ನು ಜಗತ್ತಿನಲ್ಲೆಲ್ಲ ಹಂಚುತ್ತಾರೆ. ಒಬ್ಬ ಕರುಣಾರ್ದ್ರ ಚಿತ್ತನಾದ ಭಕ್ತನನ್ನು ದೀನನಾಥ ಎಂದು ಕರೆಯಲಾಗಿದೆ. ಅಂದರೆ ಅವನು ದೀನರೂ ಅಜ್ಞಾನಿಗಳೂ ಆದ ಜನಸಮೂಹದ ರಕ್ಷಕನು. ಭಗವಾನ್ ಕೃಷ್ಣನು ಕೂಡ ದೀನನಾಥ ಅಥವಾ ದೀನಬಂಧು ಎಂದು, ಅಂದರೆ ದೀನ ಜೀವಿಗಳ ಸ್ವಾಮಿ ಅಥವಾ ಸಹಜ ಮಿತ್ರ ಎಂದು ತಿಳಿಯಲ್ಪಟ್ಟಿದ್ದಾನೆ. ಅವನ ಶುದ್ಧ ಭಕ್ತನು ಕೂಡ ದೀನನಾಥ ಎಂಬ ಸ್ಥಾನವನ್ನೇ ಹೊಂದಿರುತ್ತಾನೆ. ಭಕ್ತಿ ಸೇವಾ ಮಾರ್ಗವನ್ನು ಬೋಧಿಸುವ ದೀನನಾಥರು ಅಥವಾ ಭಗವಾನ್ ಕೃಷ್ಣನ ಭಕ್ತರು ದೇವತೆಗಳ ಕೃಪೆಗೆ ಪಾತ್ರರಾಗುತ್ತಾರೆ. ಸಾಮಾನ್ಯವಾಗಿ ಜನರು ದೇವತೆಗಳನ್ನು ಪೂಜಿಸುವುದರಲ್ಲಿ ಆಸಕ್ತರು. ಭೌತಿಕ ಲಾಭಗಳನ್ನು ಪಡೆಯುವ ಸಲುವಾಗಿ ವಿಶೇಷವಾಗಿ ಭಗವಾನ್ ಶಿವನನ್ನು ಪೂಜಿಸುವುದರಲ್ಲಿ ಆಸಕ್ತರು. ಆದರೆ ಶ್ರೀಮದ್ ಭಾಗವತದಲ್ಲಿ ವಿಧಿಸಲಾಗಿರುವಂತೆ ಭಕ್ತ ಸೇವಾ ತತ್ವಗಳನ್ನು ಬೋಧಿಸುವುದರಲ್ಲಿ ತೊಡಗಿದ ಒಬ್ಬ ಸಿದ್ಧ ಭಕ್ತನು ಪ್ರತ್ಯೇಕವಾಗಿ ದೇವತಾರಾಧನೆಯನ್ನು ಮಾಡಬೇಕಾಗಿಲ್ಲ. ದೇವತೆಗಳು ಸ್ವಾಭಾವಿಕವಾಗಿಯೇ ಅವನಲ್ಲಿ ಸಂತುಷ್ಟರಾಗಿರುತ್ತಾರೆ ಮತ್ತು ತಮ್ಮ ಶಕ್ತನುಗುಣವಾದ ಎಲ್ಲಾ ವಿಧದ ಅನುಗ್ರಹವನ್ನು ನೀಡುತ್ತಾರೆ. ಮರದ ಬೇರಿಗೆ ನೀರು ಸುರಿದಾಗ ಎಲೆಗಳು ಮತ್ತು ಕೊಂಬೆಗಳು ತಾವಾಗಿಯೇ ಹೇಗೆ ನೀರನ್ನು ಪಡೆಯುವವೋ ಹಾಗೆಯೇ ಭಗವಂತನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸಿದಾಗ ಭಗವತ್ ವೃಕ್ಷದ ಕೊಂಬೆ, ಚಿಗುರು ಮತ್ತು ಎಲೆಗಳಂತಿರುವ ದೇವತೆಗಳು ಸ್ವಾಭಾವಿಕವಾಗಿಯೇ ಭಕ್ತನಿಂದ ಸಂತೃಪ್ತರಾಗುತ್ತಾರೆ ಮತ್ತು ಅವನಿಗೆ ಸಮಸ್ತ ವರಗಳನ್ನು ನೀಡುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಇಲ್ಲಿ ಪ್ರಭುಪಾದ್ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ನಾವು ಮರದ ಬುಡಕ್ಕೆ ನೀರು ಹಾಕಿದ್ರೆ ಮರದ ಎಲೆಗೆ ಇದು ಮಾಡುವ ಅವಶ್ಯಕತೆ, ಯಾಕಂದ್ರೆ ಬುಡಕ್ಕೆ ಹಾಕಿದ್ರೆ ಅದು ಏನಾಗುತ್ತೆ, ಎಲ್ಲದಕ್ಕೂ ಹೇಗೆ ಹೋಗುತ್ತೆ. ಹಾಗೇನೆ ನಾವು ಸ್ಟೋರಿ ನೋಡಿರ್ಬೋದು, ದುರ್ವಾಸ ಮುನಿ ಶಿಷ್ಯರು ಬರ್ತಾರೆ ಎಲ್ಲಿಗೆ, ಪಾಂಡವರಲ್ಲಿ. ಆಗ ಅವರಿಗೆ ಕೊಡ್ಲಿಕ್ಕೆ ಏನಿರುವುದಿಲ್ಲ, ಅಲ್ಲಿ ಏನಿರುವುದಿಲ್ಲ, ಅಕ್ಷಯ ಅದರಲ್ಲಿ ಕೊಡ್ಲಿಕ್ಕೆ ಅಕ್ಕಿ ಇರುದು. ಅವ್ರು ಹೇಳ್ತಾರೆ ನದಿಗೆ ಸ್ನಾನ ಮಾಡಿ ಬರ್ತೇವೆ ನಾವು, ಬಂದ ತಕ್ಷಣ ನಮ್ಗೇನು ಎಲ್ಲ ಶಿಷ್ಯರಿಗೆ ಏನು ಕೊಡ್ಬೇಕು, ನೀವೆಲ್ಲ ಊಟ ಕೊಡ್ಬೇಕಂತ. ಆಗ ಅಲ್ಲಿ ಏನಿರುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದಾ ಸ್ಟೋರಿ? ಗೊತ್ತುಂಟ ಯಾರಿಗಾದ್ರು? ಗೊತ್ತಿದೆ ಪ್ರಭುಜಿ. ಅದು ಇವರು ಕಾಡಿನಲ್ಲಿ ವನವಾಸದಲ್ಲಿ ಇದ್ದಾಗ ಒಂದ್ಸಾರಿ ಬರ್ತಾರೆ ಮುನಿಗಳು ಮತ್ತೆ ಅವ್ರ ಶಿಷ್ಯಂದ್ರೆಲ್ಲ ಬರ್ತಾರೆ. ಬರೋ ಹೊತ್ತಿಗೆ ಪಾಂಡವ್ರದ್ದು ಊಟ ಎಲ್ಲ ಮುಗ್ದೋಗಿರುತ್ತೆ. ಒಂದ್ಸಾರಿ ಎಲ್ಲ ಮುಗ್ದೋಯ್ತು ಅಂತ ಅಕ್ಷಯ ಪಾತ್ರೆ ಮತ್ತೆ ಏನನ್ನು ಉತ್ಪಾದಿಸುವುದಿಲ್ಲ. ಸೊ ಹಾಗಾಗಿ ಅವ್ರು ಬರೋ ಹೊತ್ತಿಗೆಲ್ಲ ಮುಗ್ದೋಗಿರುತ್ತೆ. ನಾವು ಹೋಗಿ ನದಿಲಿ ಸ್ನಾನ ಮಾಡ್ಕೊಂಡ್ ಬರ್ತೀವಿ, ಊಟ ಎಲ್ಲಾರ್ಗು ಕೊಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಯೋಚನೆ ಹೋಗುತ್ತೆ, ಹೆಂಗ್ ಮಾಡ್ಬೇಕು ಇದನ್ನ. ಅವಳಿಗೆ ಜ್ಞಾಪಕ ಬರುತ್ತೆ ಕೃಷ್ಣನನ್ನ, ಶ್ರೀಕೃಷ್ಣ ಭಗವಾನನ್ನ ಅವಳು ಕರೀತಾಳೆ. ತುಂಬಾ ದ್ರೌಪದಿ ಬ್ರೇಕ್ ಆಗ್ತಾ ಉಂಟು ಮಾತಾಜಿ. ಚಿಂತಿತಳಾಗಿದ್ಲು ಅವಳು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ತುಂಬಾ ಆಶ್ಚರ್ಯನ ಅಂತ ಅದು ತಗೊಂಬಂದಾಗ ಅದರ ಒಂದು ಕಡೆ ಏನು ಅಂತಾರೆ, ಒಂದೇ ಒಂದು ಅಗಳು ಉಳ್ದಿರತ್ತೆ. ಆ ಅಗಳನ್ನ ಕೃಷ್ಣ ತಕ್ಷಣ ತನ್ನ ಬಾಯಲ್ಲಿ ಹಾಕಿ ನುಂಗು. ಓಕೆ, ಸರಿ ಮಾತಾಜಿ. ಕೃಷ್ಣ ತನ್ನ ಬಾಯಲ್ಲಿ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಉಂಟು ಮಾತಾಜಿ. ಓಕೆ, ಕೃಷ್ಣ ಏನ್ ಮಾಡ್ತಾರೆ, ಅದನ್ನ ತಗೊಂಡಾಗ ಅವರಿಗೆಲ್ಲ ಏನಾಗುತ್ತೆ, ಹೊಟ್ಟೆಲ್ಲ ತುಂಬಿ ಹೋಗುತ್ತೆ. ಆದ್ರೆ ತಗೊಂಡದ್ದು ಕೃಷ್ಣ ಅಲ್ಲ. ಅದಕ್ಕೆ ಹೇಳ್ತಾರೆ ಕೃಷ್ಣ ತುಷ್ಟ ಜಗತ್ತುಷ್ಟ. ಕೃಷ್ಣ ಸಂತೃಪ್ತಿ ಆದ್ರೆ ಎಲ್ಲರೂ
ತೃಪ್ತರಾದ ಹಾಗೆ. ಆಗ ಅವರು ಆಕ್ಚುಲಿ ಒಂದು ಅದರಲ್ಲಿ ಗ್ರೈನ್ ಇರುತ್ತೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಇದನ್ನು ನೀವು ತಗೊಳ್ಬೇಡಿ, ಯಾಕಂದ್ರೆ ಇದೇನು ನಾವೆಲ್ಲ ತಿಂದದ್ದು. ಆಕ್ಚುಲಿ ನಾವು ಭೋಗ ಯಾವಾಗ ಕೊಡುದು ಕೃಷ್ಣನಿಗೆ? ನಾವು ತಗೊಳ್ಳೋದಕ್ಕಿಂತ ಮೊದಲು ಕೊಡ್ಬೇಕು, ಆದ್ರೆ ಇದು ಲಾಸ್ಟಿಗೆ. ಆಗ ಕೃಷ್ಣ ಹೇಳ್ತಾರೆ, ಹಾಗಾದ್ರೆ ತೊಂದ್ರೆ ಇಲ್ಲ, ನೀನು ದುರ್ವಾಸ ಮುನಿ ಕ್ರೋಧಕ್ಕೇನು ಭಾಗಿಯಾಗುವಂತ. ಹಾಗೆ ಹೇಳ್ತಾನೆ ಯುಧಿಷ್ಠಿರ, ಇಲ್ಲ ನೀವು ತಗೊಳ್ಳಿ. ಕೃಷ್ಣ ಏನು ಮಾಡಿದ್ರದು ಧರ್ಮ, ಕೃಷ್ಣ ಏನು ಮಾಡಿದ್ರದೇನು ಸರಿ, ಅದಕ್ಕೆ ನಾವೇನು ತರ್ಕವನ್ನು ಕೊಡ್ಬಾರ್ದು. ಹಾಗೇನೆ ಕೃಷ್ಣ ಏನ್ ಮಾಡ್ತಾರೆ, ಅದನ್ನು ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ ತಕ್ಷಣ ಭೀಮನ ಹತ್ರ ಹೇಳ್ತಾರೆ, ಏನು ನೀನು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾರೆ ಯಾರು, ದುರ್ವಾಸ ಮುನಿಗಳ ಶಿಷ್ಯರು, ಅಲ್ಲಿಗೆ ಹೋಗಿ ಅವರಿಗೆ ಊಟ ರೆಡಿ ಆಗಿದೆ ಬನ್ನಿ ಅಂತ. ಯಾಕೆ ಯಾರನ್ನು ಭೀಮನನ್ನು ಕಳಿಸ್ತಾರಂದ್ರೆ, ಭೀಮನಿಗೆ ಎಷ್ಟು ಆನೆ ಬಲ ಉಂಟು, ಎಷ್ಟು ಆನೆ ಬಲ ಉಂಟು ಭೀಮನಿಗೆ? 1000 ಆನೆ ಬಲ ಉಂಟು. ಮತ್ತೆ 10,000 ಆನೆ ಬಲ ಉಂಟು. ಎಷ್ಟು ಸಾವಿರ? 10,000. ಹಾಗೇನೆ ಅಲ್ಲಿ ನೋಡುವಾಗ ಭೀಮ ಹೋಗಿ ನೋಡ್ತಾನಂತೆ, ಅಲ್ಲಿ ಏನಿರುವುದಿಲ್ಲ ಅಂತೆ, ಎಲ್ಲ ಅವರ ಶಿಷ್ಯರ ಋಷಿಯ ಬಟ್ಟೆ ಎಲ್ಲ ಬಿದ್ದಿರುತ್ತೆ ಅಂತೆ, ಎಲ್ಲ ಓಡಿ ಹೋಗ್ತಾರಂತೆ. ಗೊತ್ತಾಯ್ತು ಅವ್ರು ಭೀಮ ಬಂತ. ಒಬ್ಬರು ಮಾತಿಗೆ ಕೊಟ್ರೆ ಬರ್ತೇನಂತ ಹೇಳಿ, ನೀವು ಅಡಿಗೆ ಮಾಡಿರ್ತೀರಿ, ಬರ್ತೇನಂತ ಹೇಳಿ ಬರದಿದ್ರೆ ನಿಮ್ಗೆ ಏನು ಬರುತ್ತೆ? ಕೋಪ ಬರುತ್ತೆ, ಅಯ್ಯೋ ಇಷ್ಟು ಮಾಡಿದ. ಹಾಗೇನೆ ಭೀಮ ಸಹ ಕೋಪದಲ್ಲಿ, ಅವರಿಗೆ ಗೊತ್ತಾಯ್ತು ಭೀಮ ಬರ್ತಿದ್ದಾನೆ, ಈಗ ಎಲ್ಲಿಯಾದ್ರೂ ಸಿಕ್ಕಿದ್ರೆ ನಮ್ಮ ಕತೆ ಅಷ್ಟೇ ಅಂತ ಎಲ್ಲ ಓಡಿ ಹೋಗ್ತಾರೆ. ಹಾಗೇನೆ ಕೃಷ್ಣ ಯಾವಾಗ ಸಂತುಷ್ಟರಾಗ್ತಾರೆ ಆಗ ಎಲ್ಲವೂ ಸಂತುಷ್ಟರಾಗ್ತದೆ. ಹಾಗೇನೆ ಈಗ ನೋಡಿ, ಧ್ರುವ ಮಹಾರಾಜರ ನಾವು ನೋಡಬಹುದು ಸ್ಟೋರಿಯಲ್ಲಿ, ಅವರಿಗೆ ಏನು ತನ್ನ ತಂದೆಯ ತೊಡೆಯ ಮೇಲೆ ಕುತ್ಕೊಳ್ಬೇಕಂತ ಆಸೆ ಆಗುತ್ತೆ. ಆಗ ಅವರಿಗೆ ಏನು ತಾಯಿ ಏನಂತ ಹೇಳ್ತಾರೆ, ಓ ನೀನು ಆ ಗಣೇಶನ ಪೂಜೆ ಮಾಡು, ನೀನು ಶಿವನ ಪೂಜೆ ಮಾಡು, ನೀನು ಬೇರೆ ದೇವತೆಗಳ ಪೂಜೆ ಇಲ್ಲ. ಸುನೀತಿ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ. ಹಾಗೆ ಅವರಿಗೆ ನಾರದರು ಏನು ಸಿಕ್ಕುವಾಗ ಏನು ಹೇಳ್ತಾರೆ, ನೀನು ಆ ಭಗವಂತನನ್ನು ಸ್ಮರಣೆ ಮಾಡು, ಆಗ ನಿನ್ಗೇನು ಎಲ್ಲವೂ ಪ್ರಾಪ್ತಿ ಆಗುತ್ತೆ ಅಂತ. ಆಕ್ಚುಲಿ ಅವ್ರು ಯಾಕೆ ಓದದ್ದು? ಅವ್ರು ಆಕ್ಚುಲಿ ತನ್ನ ತಂದೆಯ ತೊಡೆ ಬೇಕಂತ ನನಗೆ ಕುತ್ಕೊಳ್ಲಿಕ್ಕೆ ಅಂತ ಓದದ್ದು. ಆದ್ರೆ ಅವ್ರಿಗೆ ಏನು ಸಿಕ್ತು? ಭಗವಂತ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಯಾರು ಧ್ರುವ ಮಹಾರಾಜರು ಹೇಳ್ತಾರೆ, ಆಕ್ಚುಲಿ ನಾನು ಗಾಜಿನ ಚೂರನ್ನು ಹುಡುಕಿಕೊಂಡು ಬಂದದ್ದು, ಆದ್ರೆ ನನಗೆ ಏನು ಸಿಕ್ಕಿತು? ವಜ್ರ ಸಿಕ್ಕಿತು. ಅದೇ ಪ್ರಕಾರವಾಗಿ ನಾವು ಸಹ ಈಗ ಭಕ್ತಿಗೆ ಬಂದಿದ್ದೇವೆ, ನಮಗೆ ತುಂಬಾ ರೀತಿಯ ಏನು ಇಚ್ಛೆಗಳಿರುತ್ತೆ, ಕ್ರಮೇಣವಾಗಿ ಏನು ಅದು ಹೋಗುತ್ತೆ. ನಾವು ನಿನ್ನೆ ಶ್ಲೋಕದಲ್ಲಿ ನೋಡಿದ್ವಿ, ನಾನು ಇಲ್ಲಿದೆ ಭಾಗವತಂದಲ್ಲಿ, ಅಕಾಮ ಸರ್ವ ಕಾಮೇಶು ಮೋಕ್ಷ ಕಾಮ ಉದಾರತೆ ತೀವ್ರೇನ ಭಕ್ತಿ ಯೋಗ ಯಜಂತೆ ಪುರುಷಂ ಪರಂ. ಅಂದ್ರೆ ನಮಗೆ ಯಾವ್ದು ಇಚ್ಛೆ ಇರ್ಲಿ ಇಲ್ಲದಿರ್ಲಿ, ಆಗಿನ ಮೋಕ್ಷದ ಇಚ್ಛೆ ಇರ್ಲಿ, ಎಲ್ಲವೂ ಏನು ನಾವು ಆ ಭಗವಂತನ ಸೇವೆಯಲ್ಲಿದ್ದಾಗೆ ಕ್ರಮೇಣವಾಗಿ ಏನು ಆ ಭಗವಂತನಲ್ಲಿಗೆ ನಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಾವು ಈ ಇದರಲ್ಲಿ ಭಾರತದ ನೋಡಿದ್ವಿ, ಇದರಲ್ಲಿ ಏನ್ ಹೇಳ್ತಾರೆ, ದೀನನಾಥ ಅಂದ್ರೆ ಏನು? ಕೃಪಾಲು, ಅಂದ್ರೆ ಇನ್ನೊಬ್ಬರ ಏನು ಒಳ್ಳೆಯನ್ನು ಬಯಸುವುದು. ಇದು ಯಾರ ಲಕ್ಷಣ? ಯಾರ ಲಕ್ಷಣ? ಭಗವಂತನ ಲಕ್ಷಣವೇ. ಭಗವಂತನ ಲಕ್ಷಣ. ಭಗವಂತನ ಖಾಲಿ ಲಕ್ಷಣನಾ? ಅಲ್ಲ, ಮತ್ತೆ ಶುದ್ಧ ಭಕ್ತರ ಕೂಡ ಶುದ್ಧ ಭಕ್ತರ ಲಕ್ಷಣ. ಹಾಗಾದ್ರೆ ನೀವು ಎಕ್ಸಾಂಪಲ್ ಕೊಡಿ. ಈಗ ಶುದ್ಧ ಭಕ್ತರ ಲಕ್ಷಣ ಒಳ್ಳೇದು ಬಯಸುದು ಯಾರೆಲ್ಲ? ನಾನು ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನೋಡಿ, ಅಂಬರೀಷ್ ಮಹಾರಾಜರು, ಅವರಿಗೆ ದುರ್ವಾಸ ಮುನಿ ಏನು ಮಾಡ್ಲಿಕ್ಕೆ ಬಯಸಿದ್ರು? ಅವರನ್ನು ಒಂದು ಚಿಕ್ಕ ವಿಷಯಕ್ಕೆ, ಅಂದ್ರೆ ವೃತ್ತ ಇದು ಮಾಡುವಾಗ ಚಿಕ್ಕ ವಿಷಯಕ್ಕೆ ಅವರನ್ನೇನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ರು. ಹಾಗೆ ಬೇರೆ ಯಾರಿದ್ದಾರೆ ಅಂತ ಭಕ್ತರು ನಮ್ಮ ಇದರಲ್ಲಿ? ಯಾವುದು ಶಾಸ್ತ್ರದಲ್ಲಿ ಯಾವುದು ನಿಮ್ಗೆ ಅನಿಸುತ್ತೆ? ನೀವು ಸಹ ಯೋಚನೆ ಮಾಡಿ, ಅಂದ್ರೆ ನಾವು ಸ್ಮರಣೆ ಮಾಡ್ಬೇಕೀಗ. ಯಾವ್ದಾಗಿರ್ಬೋದು, ಯಾವ್ದು ಚಿಂತನೆ ಮಾಡಿ. ನೀವು ಸಹ ನಿಮ್ಗೆ ಚಿಂತನೆ ಆದ್ರೆ ನೀವು ಹೇಳಿ, ಯಾವ್ದು ಯಾವ್ದಿರ್ಬೋದು? ಪ್ರಹ್ಲಾದ್ ಮಹಾರಾಜ್. ಎಸ್, ವೆರಿ ಗುಡ್ ಮಾತಾಜಿ. ಪ್ರಹ್ಲಾದ್ ಮಹಾರಾಜರು, ಅವರ ತಂದೆ ಎಷ್ಟು ಕೆಟ್ಟದ್ದು ಮಾಡಿದ್ರು ಅವ್ರಿಗೇನು ಒಳ್ಳೇದು ಬಯಸಿದ್ರು. ಆಯ್ತು, ಅಂಬರೀಷ್ ಮಹಾರಾಜ್ ಆಯ್ತು, ಪ್ರಹ್ಲಾದ್ ಮಹಾರಾಜ್ ಆಯ್ತು, ಬೇರೆ? ಗಜೇಂದ್ರ. ಈಗ ನೋಡಿ, ಧ್ರುವ ಮಹಾರಾಜರು, ಅವರಿಗೆ ಆಕ್ಚುಲಿ ಅವರ ತಾಯಿ ಏನ್ ಹೇಳ್ತಾರೆ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ. ಆಕ್ಚುಲಿ ಅವರಿಗೆ ಸಹ ದ್ವೇಷವನ್ನು ಸಾಧಿಸಬಹುದಿತ್ತು, ಆದ್ರೆ ಅವರು ಸಾಧಿಸಿದ್ರ? ಇವನ್ ದ್ರೌಪದಿನೂ ಅಲ್ವಾ ಪ್ರಭುಜಿ? ದ್ರೌಪದಿ. ಭಕ್ತರೆಲ್ಲ ಭಕ್ತರು ಆಲ್ಮೋಸ್ಟ್. ನೀವು ಹೇಳಿ, ಒಂದೊಂದು ಹೇಳಿ.
ಅಂದ್ರೆ ಅವರು ಖಾಲಿ ಹೆಸರು ಹೇಳುದಲ್ಲ, ಅವ್ರು ಯಾವ ಇದರಲ್ಲಿ ಇದು ಮಾಡಿದ್ರ ಅಂತ ಹೇಳ್ಬೋದು ನೀವು. ದ್ರೌಪದಿಯ ಮಕ್ಕಳನ್ನ ಸಾಯಿಸಿದ್ದ ಅವನು ಅಶ್ವತ್ಥಾಮ. ಹಾ ಅವನ್ಗೆ ಪನಿಷ್ ಮಾಡ್ಬೇಕು ಅಂತಾನೆ ಕೃಷ್ಣ ಮತ್ತು ಅರ್ಜುನ ಕರ್ಕೊಂಡ್ ಬರ್ತಾರಲ್ವಾ ಹಾ ಎಸ್ ಇದಕ್ಕೆ. ಅವಾಗ ಅವಳು ಕ್ಷಮಿಸ್ಬಿಡ್ತಾಳೆ, ಕ್ಷಮಿಸಿ ಅಂತಾನೆ ಹೇಳ್ತಾಳೆ, ಬೇಡ ಹಾ, yes. ಬ್ರಾಹ್ಮಣನ ಮಗನನ್ನ ಕೊಲ್ಲುವುದು ಬೇಡ ಅಂತ ಹೇಳ್ತಾಳೆ. ಹಾ ಖಾಲಿ ಅವರ ಮನಿಯನ್ನು ತಗೊಂಡ್ರೆ ಸಾಕಂತ. ಹೌದು. ಓಕೆ, ವೆರಿ ಗುಡ್. ಹೌದು. ಬೇರೆ ಪ್ರಭುಜಿ ಹರಿದಾಸ್ ಠಾಕೂರ್. ಹರಿದಾಸ್ ಠಾಕೂರ್, ಎಸ್. ಮಾರ್ಕೆಟ್ ಅಲ್ಲಿ ಅವರಿಗೆ ಎಷ್ಟು ಹೊಡೆಯುತ್ತಾರೆ, ಆದ್ರೂ ಅವರೇನು ಅವರ ಮೇಲೆ ಕರುಣೆಯನ್ನು ತೋರಿಸ್ತಾರೆ. ಹಾ ಪ್ರಭು. ಓಕೆ, ನೀವು ನೆನಪು ಮಾಡ್ತೀರಿ, ಯಾವ್ದಾದ್ರೆ ಬಂದ್ರೆ ನಾವು ಮತ್ತೆ ಡಿಸ್ಕಷನ್ ಮಾಡುವ, ನೀವು ಸ್ಮರಣೆ ಮಾಡ್ತಾನೆ ಇರಿ. ಓಕೆ. ಹಾಗೇನೆ ನೋಡಿ, ಭಗವಂತನ ಭಕ್ತರೇನು ದೇಶವನ್ನು ಮಾಡುದಿಲ್ಲ. ಹಾಗೇನೆ ನಾವು ನೋಡ್ಬೋದು, ಇದು ಯಾರು ನಮ್ಮ ಇದರಲ್ಲಿ ಉಂಟು, ಪರೀಕ್ಷಿತ್ ಮಹಾರಾಜ, ಅವರಿಗೇನು ಶಾಪ ಕೊಡ್ತಾರೆ, ಯಾರು ಶೃಂಗಿ ಋಷಿ. ನೋಡಿ ನೆನಪು ಬರ್ತದೆ. ಹಾಗೇನೆ ನಾವು ಚಿಂತನೆ ಮಾಡ್ಬೇಕು, ಪರೀಕ್ಷಿತ್ ಮಹಾರಾಜ ಏನ್ ಮಾಡ್ತಾರೆ, ಅವರಿಗೆ ಶಾಪ ಸಿಗುತ್ತೆ, ಯಾರು ಶೃಂಗಿ ಋಷಿ. ನಮ್ಗೆ ಏನಾದ್ರು ಶಾಪ ಕೊಟ್ರೆ ನಾವ್ ಏನ್ ಮಾಡ್ಬೋದು, 7 ದಿನ ಇರುವಾಗ ನಾವು ಭಗವಂತನ ಚಿಂತನೆ ಮಾಡಲ್ಲ, ಅವನನ್ನು ಹೇಗೆ ಸಾಯಿಸೋದಂತ ನಾವು ಉಲ್ಟಾ ಇದು ಮಾಡ್ತೇವೆ. ಆಕ್ಚುಲಿ ದ್ವೇಷ ಸಾಧಿಸ್ತೇವೆ, ಮಾತಾಜಿ ಹೇಳಿದ್ರಲ್ಲಿ, ಅಂದ್ರೆ ನಾವು ದ್ವೇಷ ಸಾಧಿಸ್ತೇವೆ, ನಾವೇನು ಸುಮ್ಮನೆ ಬಿಡಲ್ಲ. ಈಗ ಇವಾಗ ಪರೀಕ್ಷಿತ್ ಮಹಾರಾಜ ಶಾಪ ಕೊಟ್ಟು ಮತ್ತೆ ಅವರ ಇವರು ಶೃಂಗಿ ಋಷಿಯ ತಂದೆ ಬರ್ತಾರೆ, ಶಮಿಕ ಋಷಿ ಬಂದು ಹೇಳ್ತಾರೆ, ಆ ಶಾಪವನ್ನು ನಾನು ಹಿಂದೆ ತಗೊಳ್ತೇವೆ ಅಂತ. ಆಗ ಇದು ಯಾರು ಪರೀಕ್ಷಿತ್ ಮಹಾರಾಜ ಏನ್ ಹೇಳ್ತಾರೆ, ಅವರು ಏನು ಬೇಡ ಅಂತ ಹೇಳ್ತಾರೆ. ನಾವಾದ್ರೆ ಯಪ್ಪ ನಮ್ಮನ್ನು ಹೇಗಾದ್ರೂ ರಕ್ಷಣೆ ಮಾಡಿ, ನನ್ಗೆ ಬದುಕ್ಬೇಕು, ಹೇಗಾದ್ರೂ ಬದುಕ್ಬೇಕಂತ. ಹಣ ಇರುವವರಾಗಿ ಸಾಯುವ ಟೈಮಲ್ಲಿ ಹೇಳ್ತಾರಂತೆ ಡಾಕ್ಟರಿಗೆ, ನಾನು ಎಷ್ಟು ಬೇಕಾದ್ರೂ ಕೊಡ್ತೇನೆ ಹಣ, ನನ್ನನ್ನು ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಿ, ಅಂದ್ರೆ ಕ್ಯಾನ್ಸರ್ ನನಗೆ ಎಷ್ಟು ಬೇಕಾದ್ರೂ. ಅದಕ್ಕೆ ಡಾಕ್ಟರ್ ಲಾಸ್ಟ್ ಒಂದು ವರ್ಡ್ ಹೇಳ್ತಾರೆ ಅವ್ರಿಗೇನು, ಲಾಸ್ಟಿಗೆ ಡಾಕ್ಟರ್ ಸಹ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಡಾಕ್ಟರ್ ಒಂದೇ ಲಾಸ್ಟ್ ಹೇಳ್ತಾರೆ ಸಾರಿ ಅಂತ, ಐ ಆಮ್ ಸಾರಿ ಅಂತ. ಹಣ ತಗೊಳ್ತಾರೆ, ಐ ಆಮ್ ಸಾರಿ ಅಂತ ಹೇಳ್ತಾರೆ, ಅಷ್ಟೇ. ಅದೇ ರೀತಿ ಪರೀಕ್ಷಿತ್ ಮಹಾರಾಜ ಶಾಪ ಕೊಡ್ತಾರೆ, ಆದ್ರೂ ಏನು ಪರೀಕ್ಷಿತ್ ಮಹಾರಾಜರನ್ನು ಹಿಂದೆ ತಗೊಳ್ಳುದಿಲ್ಲ. ಹಾಗೇನೆ ನಾವು ನೋಡ್ಬೋದು ಚಿತ್ರಕೇತು ಮಹಾರಾಜ್, ಅವರಿಗೆ ಪಾರ್ವತಿ ಶಾಪವನ್ನು ಕೊಡ್ತಾರೆ, ಆದ್ರೂ ಅವರು ಅದನ್ನು ಏನು ಮನಸಾರೆ ಅದನ್ನೇನು ಸ್ವೀಕಾರ ಮಾಡ್ತಾರೆ. ಹಾಗೇನೆ ವೈಷ್ಣವರ ಲಕ್ಷಣ ಆ ರೀತಿ ಇರುತ್ತೆ. ಭಾಗವತ ಹೇಳ್ತಾರೆ, ಅಂದ್ರೆ ತಿತಿಕ್ಷವ ಕಾರುಣಿಕ ಸೋದ ಸಾಧದೇನ ಅಜಾತ್ರ ಶತ್ರುವ ಸಾಧವ ಸಾಧುಭೂಷಣ. ಅಂದ್ರೆ ನಾವೆಲ್ಲ ಭೂಷಣ ಅಂದ್ರೆ ಏನ್ ಅನ್ಕೊಳ್ತೇವೆ, ಒಡವೆ ಆಭರಣ, ಇದೆಲ್ಲ ನಮ್ಮೇನು ಭೂಷಣ ಅಂತ. ಆದ್ರೆ ಒಬ್ಬ ನಿಜವಾದ ಭಕ್ತರ ಭೂಷಣ ಏನಂದ್ರೆ ಏನ್ ಹೇಳ್ತಾರೆ, ತಿತಿಕ್ಷವ. ತಿತಿಕ್ಷವ ಅಂದ್ರೆ ಸಹನೆ, ಅಂದ್ರೆ ಅವರು ಕೋಪ ಮಾಡಿಕೊಳ್ಳದಿರೋದು. ತಿತಿಕ್ಷವ ಕಾರುಣಿಕ ಸೋದ ಸಾಧದೇನ ಅಜಾತ ಶತ್ರು, ಅವರಿಗೆ ಶತ್ರು ಅನ್ನುವುದೇ ಇಲ್ಲ, ಯಾರು ಇಲ್ಲ. ಹಾಗೇನೆ ಅವರೇನು ಅಜಾತ ಶತ್ರು ಸಾಧವ ಸಾಧು, ಅಂದ್ರೆ ಅವರು ಕರುಣಾಳು, ಅಂದ್ರೆ ಇನ್ನೊಬ್ಬರಿಗೇನು ಒಳ್ಳೆಯದನ್ನು ಬಯಸ್ತಾರೆ. ನಾವು ನೋಡಿರ್ಬೋದು ಪ್ರಭುಪಾದ್, ಈಗ ನೋಡಿ ದೀನದಯಾಳ್ ಅಂತ ಇದ್ರಲ್ಲಿ ಇರ್ತಾರೆ, ಅದು ಪ್ರಭುಪಾದ ಸಹ ಬರುತ್ತೆ. ಈಗ ನಾವೆಲ್ಲ ಇಲ್ಲಿ ಕೇಳ್ತಾ ಇದ್ದೇವೆ, ಎಲ್ಲವನ್ನು ಮಾಡ್ತಿದ್ದೇವೆ, ಯಾರು ಕಾರಣ ಇದಕ್ಕೆಲ್ಲ? ಯಾರು ಕಾರಣ? ಪ್ರಭುಪಾದ ಕಾರಣ. ಇಲ್ಲದಿದ್ರೆ ನಾವು ಎಲ್ಲೋ ಇರ್ತೇವೆ ಭ್ರಮದಲ್ಲಿ. ಅದೇ ಇದರಲ್ಲಿ ಇರ್ತಾರಲ್ಲ, ಅಂದ್ರೆ ಮಂದ ವ್ಯಕ್ತಿಗಳು, ನಾವು ಭಾವಾರ್ಥದಲ್ಲಿ ನೋಡಿದ್ದೇವೆ, ಮಂದ ವ್ಯಕ್ತಿಗಳ ಅಜ್ಞಾನಿಗಳೇನು ಈ ಭಾಗವತವನ್ನೇನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವರೇನು ನಮ್ಮನ್ನು ಗೊಂದಲಕ್ಕೆ ಆಗ್ತಾ ಇದ್ರು. ಹಾಗೇನೆ ಒಮ್ಮೆ ವೃಂದಾವನದಲ್ಲಿ ಅಂತೆ ಲಾಸ್ಟ್ ಟೈಮ್ ಪ್ರಭುಪಾದ ಡಿಸೇಬಲ್ ಬಂದಿದ್ರು, ಆಗ ನನಗೆ ಅದು ಅವರ ಒಂದು ಸ್ಟೋರಿ ಹೇಳಿದ್ರು. ವೃಂದಾವನದಲ್ಲಿ ಪ್ರಭುಪಾದ ಒಮ್ಮೆ ಬರೆಯುತ್ತಾ ಇದ್ರಂತೆ ಭಾಗವತ. ಆಗ ಒಬ್ಬ ಮಾಯವಾದಿ ಬಂದಂತೆ ಅಲ್ಲಿಗೆ, ದೊಡ್ಡ ಮಾಯವಾದಿ, ಅಂದ್ರೆ ಡ್ರೆಸ್ ಎಲ್ಲ ಹಾಕಿ ಫುಲ್ಲು ನೋಡಿ, ಹೊರಗಿಂದ ನೋಡ್ಲಿಕ್ಕೆ ಅಂದ್ರೆ ನೋಡುವಾಗ ನಮಸ್ಕಾರ ಮಾಡುವಂತ ಆಗ್ತದೆ, ಅಷ್ಟು ದೊಡ್ಡ ಮಾಯವಾದಿ ಬಂದಂತೆ. ಪ್ರಭುಪಾದ ಶಿಷ್ಯರ ಹತ್ರ ಕೇಳ್ತಾರಂತೆ, ಇಲ್ಲಿ ಸ್ವಾಮೀಜಿ ಇದ್ದಾರಲ್ಲ, ಎಲ್ಲಿದ್ದಾರೆ? ಅಂದ್ರೆ ಅವರಿಗೆ ಗೊತ್ತಿಲ್ಲ ನಿಜವಾದ ಸತ್ಯ ಏನಂತ, ನಾನು ಅವರಿಗೆ ತಿಳಿಸ್ಕೊಡ್ತೇನೆ, ಆಕ್ಚುಲಿ ದೇವರು ನಾನೇ ಅಂತ ಅವನು ಬಂದು ಹೇಳ್ತಾನಂತೆ. ಅದಕ್ಕೆ ಪ್ರಭುಪಾದ ಶಿಷ್ಯರು ಇದನ್ನು ಪ್ರಭುಪಾದರ ಹತ್ರ ಬಂದು ಹೇಳ್ತಾರಂತೆ, ಹೀಗೆ ಇಲ್ಲಿ ವೃಂದಾವನದ ಇಲ್ಲಿ ಬಂದಿದ್ದಾರೆ ಸ್ವಾಮೀಜಿ ಅವರೇ, ಪ್ರಭುಪಾದರು ಇಲ್ಲಿ ನಿಮ್ಮನ್ನು ಭೇಟಿ ಆಗ್ಬೇಕಂತ ಅವರಿಗೆ. ಅದಕ್ಕೆ ಪ್ರಭುಪಾದ ಕೇಳ್ತಾರೆ ಏನು ಬೇಕಂತೆ. ಅವನು ಹೇಳ್ತಾ ಇದ್ದಾನೆ ನಾನೇ ದೇವರಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಅವನನ್ನು ಗೋವರ್ಧನದ ಹತ್ತಿರ ಬರ್ಲಿಕ್ಕೆ ಹೇಳು, ವೃಂದಾವನದ ಇಲ್ಲಿ ಗೋವರ್ಧನ, ಅಲ್ಲಿ ನಿಲ್ಲಿಕ್ಕೆ ಹೇಳು. ಅದಕ್ಕೆ ಶಿಷ್ಯರು ಹೇಳ್ತಾರೆ, ಯಾಕೆ ಅವರು ಗೋವರ್ಧನಲ್ಲಿ ನಿಲ್ಬೇಕು? ನಾನೀಗ ಬರೀತಾ ಇದ್ದೇನೆ, ಅವನ ಹತ್ರ ಗೋವರ್ಧನ ಎತ್ತಿ ಹಿಡಿಲಿಕ್ಕೆ ಹೇಳು,
ನಾನು ಬರೆದ ತಕ್ಷಣ ಅಲ್ಲಿಗೆ ಬರ್ತೇನಂತ. ಹಾಗೇನೆ ಅವರ ಪ್ರಭುಪಾದ ಶಿಷ್ಯರು ಹೋಗ್ತಾರಂತೆ, ಮಾಯಾವಾದಿಗೆ ಹೇಳ್ತಾರಂತೆ, ಮಾಯಾವತಿಗೆ ಹೇಳ್ತಾರೆ ಪ್ರಭುಪಾದ ಈಗ ಬರ್ತಾರಂತೆ, ನೀವು ಗೋವರ್ಧನವನ್ನು ಎತ್ತಿ ಹಿಡಿಬೇಕಂತೆ, ಮತ್ತೆ ಪ್ರಭುಪಾದ ನಿಮ್ಮನ್ನು ಕೃಷ್ಣ ಅಂತ ಅನ್ಕೊಳ್ತಾರಂತ. ಅದನ್ನು ಕೇಳಿದ ತಕ್ಷಣ ಮಾಯಾವತಿ ಅಲ್ಲಿಂದ ಓಡಿ ಹೋಗ್ತಾನೆ, ಮಾಯ ಆಗ್ತಾನೆ. ಅಂದ್ರೆ ಅವರಿಗೆ ಶಕ್ತಿ ಇರಲ್ಲ, ಅಂದ್ರೆ ಸುಮ್ಮನೆ ಬಾಯಿಗೆ ಬಂದಾಗೆ ಹೇಳ್ತಾರೆ. ಮೊದಲೊಬ್ಬ ಹಾಗೇನೆ ಹೇಳಿದ್ನಂತೆ, ಅಂದ್ರೆ ನಾನು ದೇವರಂತ, ಅದಕ್ಕೆ ಹೇಳಿದ್ರಂತೆ ವಿಶ್ವರೂಪ ತೋರಿಸಂತ. ಹಾಗೆ ಹೇಳ್ತಾನಂತೆ, ಈಗ ಸ್ವಲ್ಪ ಏನು ಮೋಡ ಉಂಟು, ಬೆಳಕು ಬಂದ ತಕ್ಷಣ ನಾನೇನು ವಿಶ್ವರೂಪವನ್ನು ತೋರಿಸ್ತೇನೆ ಅಂತ. ಹಾಗೇನೆ ನಮ್ಗೆ ಶಾಸ್ತ್ರದ ಜ್ಞಾನ ಇಲ್ಲದಿದ್ರೆ, ನಾವು ಮಂದರಾಗಿದ್ರೆ ನಮ್ಗೇನು ಜನರೆಲ್ಲ ಮೂರ್ಖರನ್ನಾಗಿ ಮಾರ್ತಾರೆ. ನಮ್ಗೆ ಪ್ರಭುಪಾದ ಕೃಪೆಯಿಂದ ನಮಗೆ ಈ ಭಾಗವತಂ ಸಿಕ್ಕಿದೆ, ಇದರಿಂದ ನಾವು ಏನನ್ನು ತಿಳ್ಕೊಳ್ಬಹುದು, ಏನನ್ನು ತಿಳ್ಕೊಳ್ಬಹುದು? ಪ್ರಭುಪಾದರ ಕರುಣೆಯಿಂದ ನಾವೆಲ್ಲ ಕೂಡ ಏನು ಅಂತಂದ್ರೆ ಇವತ್ತು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಧ್ಯಾತ್ಮಿಕವಾದ ನಿಜವಾದ ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಳ್ಬಹುದು. ಇಲ್ಲದಿದ್ರೆ ನಾವು ಭೌತಿಕ ಜೀವನದಲ್ಲಿ ತೊಡಗಿಕೊಳ್ತಿದ್ವಿ, ಅಂದ್ರೆ ನಮ್ಮ ದೇಹವನ್ನು ರಕ್ಷಣೆ ಮಾಡಿಕೊಳ್ಳುವುದು ಇಷ್ಟೇ, ಅಂದ್ರೆ ಪ್ರಾಣಿಗಳ ತರ. ಲಾಸ್ಟಿಗೆ ಒಂದು ದಿವಸ ಏನು ಗೋವಿಂದ ಆಗ್ತೇವೆ. ನಮ್ಗೆ ದೇವರ ನೆನಪಿ ಆಗ ಬರುವುದಂದ್ರೆ ಕಷ್ಟ ಬಂದಾಗ ವೆಂಕಟರಮಣನ, ಬಾಕಿ ಟೈಮಲ್ಲಿ ಯಾವುದೇ ಆದಂತ ನಮ್ಗೇನು ದೇವರ ಬಗ್ಗೆ ನೆನಪು ಬರುವುದಿಲ್ಲ. ಅದೇ ದೀನದಲ್ಲ, ಅಂದ್ರೆ ಭಗವಂತನ ಭಕ್ತರೇನು ಯಾವಾಗ್ಲೇನು ಭಗವಂತನ ಏನು ಅವರು ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ. ಹಾಗೇನೆ ಇಲ್ಲಿ ಹೇಳ್ತಾರೆ, ಅಂದ್ರೆ ನಾವು ಭಾವಾರ್ಥದಲ್ಲಿ ನೋಡ್ಬಹುದು, ಇಲ್ಲಿ ಕೆಳಗೆ ಹೇಳ್ತಾರೆ ಅಂದ್ರೆ ಶಿವರ ಬಗ್ಗೆ ಹೇಳ್ತಾರೆ. ಶಿವನು ಸಹ ಅವರೇ ಆಕ್ಚುಲಿ ಹೇಳ್ತಾರೆ, ವೈಷ್ಣವರಲ್ಲಿ ಶಿವ ಅಂದ್ರೆ ತುಂಬಾ ಉತ್ತಮವಾದವರು. ನಿಮ್ನ ಗಾಯನ ಯಥಾ ಗಂಗಾ ದೇವಾನಾಮ ಅಚ್ಯುತೇತ ವೈಷ್ಣವನಾಮ ಯಥೋ ಶಂಭು ಶಾಸ್ತ್ರ ಪ್ರಮಾಣ, ಅಂದ್ರೆ ಎಲ್ಲ ಶಾಸ್ತ್ರ ಪ್ರಮಾಣವಾಗಿ ಹೇಳ್ತದೆ. ಅಂದ್ರೆ ಯಾರು ವೈಷ್ಣವರಲ್ಲಿ ಯಾರು ಶ್ರೇಷ್ಠರು ಅಂದ್ರೆ ಶಿವ. ಅವರು ಸಹ ಏನು ತುಂಬಾ ದಯಾಳು ಅಂತೆ, ಹಾಗೇನೆ ತುಂಬಾ ಕರುಣಾಳು ಅಂತೆ ಹೇಳ್ತಾರೆ. ಅಂದ್ರೆ ನಿಮ್ನ ಗಾಯನ ಯಥಾ ಗಂಗಾ ಅಂದ್ರೆ ಹೇಗೆ ನದಿಯ ಹರಿಗಳಲ್ಲಿ ಗಂಗೆ ಶ್ರೇಷ್ಠವು, ಹಾಗೆ ದೇವಾನಂ ಅಚ್ಯುತೇತ ದೇವರಲ್ಲಿ ಯಾರು ಶ್ರೇಷ್ಠ? ಕೃಷ್ಣ ಶ್ರೇಷ್ಠ. ಹಾಗೇನೆ ಭಗವದ್ಗೀತೆಯಲ್ಲಿ ಅವಳು ಹೇಳ್ತಾರೆ, ಭಗವಂತ ಹೇಳ್ತಾರೆ, ಆಂ ಸರ್ವಸ್ಯ ಪ್ರಭು ಮತ್ತಂ ಸರ್ವ ಪ್ರವರ್ತತೆ ಇತಿ ಮತ್ವ ಭಜಂತೆ ಬಾ ಬುದ್ಧ ಭಾವ ಸಮನ್ವಿತ. ಅಂದ್ರೆ ಅರ್ಜುನ ನನಗಿಂತ ಮೇಲೆ ಯಾರು ಇಲ್ಲ, ನಾನೇ ಭಗವಂತ ಅಂತ. ಆದ್ರೂ ಜನರು ಇದನ್ನು ಒಪ್ಲಿಕ್ಕೆ ತಯಾರಿಲ್ಲ. ಪ್ರಭುಪಾದ ಹೇಳ್ತಾರೆ, ಯಾಕೆ ಒಪ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಭಗವಂತನ ಮೇಲೆ ದ್ವೇಷ, ಭಗವಂತನ ಮೇಲೆ ದ್ವೇಷ. ಈಗ ನೋಡಿ, ಯಾರನ್ನಾದ್ರೂ ನಾವು ಹೊಗಳ್ತೇವೆ, ಆಗ ಅವರಲ್ಲಿ ದ್ವೇಷ ಇದ್ರೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗುತ್ತೆ? ನಾವು ಯಾರನ್ನಾದ್ರೂ ಹೊಗಳುವಾಗ ಅವರಲ್ಲಿ ದ್ವೇಷ ಉಂಟಂತ ಹೇಗೆ ಗೊತ್ತಾಗುತ್ತೆ? ಕೋಪ ಬರುತ್ತೆ. ಅದನ್ನ ಅವ್ರು ನಿರಾಕರಿಸ್ತಾರೆ. ಹೇಳ್ತಾರೆ ಎಲ್ಲ ಸರಿ ಆದ್ರೆ ಇದರಲ್ಲಿ ಅವನು ಸರಿ ಇಲ್ಲ, ಎಲ್ಲ ಸರಿ ಆದ್ರೆ ಅವನು ಇದರಲ್ಲಿ ಸರಿ ಇಲ್ಲ, ಯಾವ್ದಾದ್ರು ಒಂದು ತಂದಿರ್ತಾರೆ. ಹಾಗೇನೆ ಭಗವಂತ ಯಾವ್ದು ಒಳ್ಳೆ ಕಾರ್ಯ ಮಾಡಿದ್ರು ಅದರಲ್ಲಿ ಏನಾದ್ರೇನು ಟೊಂಕು ಬುದ್ಧಿಯನ್ನು ಜನರು ತೋರಿಸ್ತಾರೆ. ಪ್ರಭುಪಾದ ಹೇಳ್ತಾರೆ, ಭಗವಂತನ ಮೇಲೆ ಏನು ಎನ್ವಿನೆಸ್ ಅಂದ್ರೆ ಭಗವಂತನ ಮೇಲೆ ನಾವೇನು ದ್ವೇಷ ಮಾಡ್ತೇವಲ್ಲ, ಹಾಗೆ ಏನಾದ್ರೂ ಅವ್ರಿಗೆ ಎಷ್ಟೇ ಇಲ್ಲಿ ಅವ್ರು ಏನಾದ್ರೂ ಒಂದು ಕಂಡು ಹಿಡಿತಾರೆ, ಅಂತವರನ್ನು ನಾವೇನು ಅಂತವರಿಂದ ದೂರ ಇರ್ಬೇಕಂತೆ. ಅಂತವರ ಹತ್ರ ವಾದ ಮಾಡ್ಲಿಕ್ಕೆ ಅದು ಯಾರಾಗ್ಬೇಕು? ಪ್ರಭುಪಾದರ ಅಂತವರು, ಅಂದ್ರೆ ಶುದ್ಧ ಭಕ್ತರು, ಒಳ್ಳೆ ಭಕ್ತರಿಂದ ಸಾಧ್ಯ. ನಮ್ಮಂತವ್ರು ಅವರಿಂದ ಏನಾಗಿರ್ಬೇಕು? ದೂರ ಇರ್ಬೇಕು. ಯಾಕೆ ದೂರ ಇರ್ಬೇಕು? ಯಾಕೆ ದೂರ ಇರ್ಬೇಕು? ಯಾಕಂದ್ರೆ ನಮ್ಮಲ್ಲಿರುವ ನಂಬಿಕೆಗಳನ್ನ ಅವರು ಅಲುಗಾಡಿಸ್ತಾರೆ. ಅಷ್ಟು ಇದಿರ್ತಾರೆ, ಅಂದ್ರೆ ನಮ್ಮಲ್ಲಿರುವ ನಂಬಿಕೆಯನ್ನು ಸಹ ಅವ್ರೇನು ಮತ್ತೆ ನಮ್ಗೆ ಸಹ ಸ್ವಲ್ಪ ಹೊತ್ತಾಗ ಹೋಗುತ್ತೆ, ಹೌದು ಅವ್ರದ್ದು ಹೇಳಿದ್ದು ಸರಿಯೇ ಆಗಿರ್ಬೋದು ಅಂತ. ಮೋಸ್ಟ್ಲಿ ನಮ್ಗೆ ಸಹ ಆ ರೀತಿಯ ಭಾವನೆ ಬರುತ್ತೆ. ಅದಕ್ಕೋಸ್ಕರ ನಾವೇನು ಅಂತ ಜನರಿಂದೇನು ನಾವು ದೂರ ಇರ್ಬೇಕು. ಹಾಗೇನೆ ನಾವು ನೋಡ್ಬೋದು, ಈಗ ದ್ವೇಷ ಮಾಡ್ತಾರೆ, ಯಾವ್ದು ಸರಿ ಇಲ್ಲ. ಕೃಷ್ಣ 16,108 ಅವರನ್ನು ಮದುವೆ ಆದ್ರು ಎಲ್ಲ ಹೇಳ್ತಾರೆ. ಯಾಕೆ ಮದುವೆ ಆದ್ರು? ಯಾಕೆ ಮದುವೆ ಆದ್ರು ಕೃಷ್ಣ ಮಾಡುವುದರಿಂದ ಪ್ರತಿಯೊಂದರಿಂದ ಕಾರಣ ಉಂಟು. ಯಾಕೆ ಮದುವೆ ಆದ್ರು ಕೃಷ್ಣ? ಅವರು ಎಲ್ಲರೂ ಸೆರೆಮನಿಯಲ್ಲಿ ಇರ್ತಾರೆ, ಅವ್ರನ್ನ ಬಿಡಿಸ್ಕೊಂಡು ಬಂದಿರ್ತಾರೆ. ಒಂದು ನರಕಾಸುರ ಅವನೇನು ಎಲ್ಲ ಅಷ್ಟು ಸ್ತ್ರೀಯರನ್ನೇನು ಬಂಧಿಸ್ತಿರ್ತಾರೆ. ಮೊದಲನೇ ಕಾಲದಲ್ಲಿ ಏನಂದ್ರೆ ಸ್ತ್ರೀಯರನ್ನು ಬಂಧಿಸಿದ ಮೇಲೆ ಅವರನ್ನು ಬೇರೆ ಅವರು ವಿವಾಹ ಆಗುದಿಲ್ಲ. ಅಂದ್ರೆ ಮೊದಲನೇ ಸಂಪ್ರದಾಯ. ಈಗಿನ ತರ ಅಲ್ಲ, ಈಗ ಹೇಗಾದ್ರೂ ನಡೆಯುತ್ತೆ.
ಮೊದಲನೇ ಕಾಲದಲ್ಲಿ ತುಂಬಾ ಸಂಪ್ರದಾಯ ಇತ್ತು. ಅಂದ್ರೆ ಒಮ್ಮೆ ಮನೆಯಿಂದ ಹೊರಗೆ ಹೋದವರನ್ನು ಮತ್ತೇನು ಯಾರು ಮದುವೆ ಆಗ್ಲಿಕ್ಕೆ ರೆಡಿ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಎಲ್ಲ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೇನೆ ಭಗವಂತ ಎಲ್ಲರನ್ನು ಮದುವೆ ಆಗ್ತಾರೆ. ಹಾಗೇನೆ ನಮ್ಮ ತರ ಎಲ್ಲ ನಮ್ಗೆ ಅಂದ್ರೆ ಇಲ್ಲಿ ಒಂದು ಎಂತೆಯನ್ನು ನೋಡ್ಲಿಕ್ಕೆ ಕಷ್ಟ ಆಗುತ್ತೆ, ಅದು ಬೇಕು ಇದು ಬೇಕು, ನಮ್ಮಿಂದ ಸಾಧ್ಯ ಆಗಿಲ್ಲ. ಹಾಗೇನೆ ಭಗವಂತ ನೋಡಿ ಎಲ್ಲರಿಗೇನು ಅರಮನೆಯನ್ನು ಕೊಟ್ಟಿರ್ತಾರೆ. ಹಾಗೇನೆ ಈಗಿನ ಎಂತಿಯಾರನ್ನು ನೋಡೋದು ತುಂಬಾ ಕಷ್ಟನೇ ಸ್ವಲ್ಪ, ಅಂದ್ರೆ ಭೌತಿಕವಾಗಿರ್ತಾರೆ. ಅಂದ್ರೆ ಶಾಪಿಂಗ್ ಅದೇ ಒಬ್ಬರನ್ನು ನೋಡ್ಲಿಕ್ಕೆ ಆಗಲ್ಲ. ಇನ್ನು ನೋಡಿ ಕೃಷ್ಣ ಯಾವ ತರ ಅಂದ್ರೆ ಎಲ್ಲರಿಗೂ ಒಂದೇ ರೀತಿಯಾಗಿ ಏನು ಎಲ್ಲವನ್ನು ಕೊಡ್ತಾರೆ, ಹಾಗೆ ಎಲ್ಲಾ ರೀತಿಯಾಗಿ ಚೆನ್ನಾಗಿ ನೋಡಿಕೊಳ್ತಾರೆ. ನಾವು ಭಗವಂತನಾಗಲು ಸಾಧ್ಯ ಇಲ್ಲ. ಹಾಗೇನೆ ಒಬ್ಬ ಬಂದು ಹೇಳಿದಂತೆ ಆ ಟೈಮಲ್ಲಿ ಪ್ರಭು, ಆಕ್ಚುಲಿ ನಾನು ಕೃಷ್ಣನಿಗೆ ತುಂಬಾ ಇದಾಗ್ತೇನೆ. ಒಂದು ವಿಷಯದಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದೆ, ಹೇಗಂದ್ರೆ ಕೃಷ್ಣ ಅಷ್ಟು ಹೆಂಡತಿಯನ್ನು ಮೇಂಟೈನ್ ಮಾಡಿದ, ನನಗೆ ನನ್ನ ಒಬ್ಬ ಹೆಂಡತಿಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಅಂದ್ರೆ ಸಾಧ್ಯ ಆಗ್ತಿಲ್ಲ ಅಂತ. ಹಾಗೇನೆ ಭಗವಂತನ ಲೀಲೆಗಳು ಅಪಾರ. ನಾವು ನೋಡ್ಬೋದು ಭಗವಂತ ಬೇರೆ ಬೇರೆ ರೀತಿಯ ಅವತಾರ ಎತ್ತಾರೆ. ಬ್ರಹ್ಮಸಹಿತಲ್ಲಿ ಹೇಳ್ತಾರೆ, ನಾನಾ ಅವತಾರ ಭುವನೇಶು ಕಿಂತು ಕೃಷ್ಣ ಸ್ವಯಂ ಅವತಾರಂ ಗೋವಿಂದ ಮಾದಿ ಪುರುಷಂ ತಮಾಂ ಭಜಾಮಿ. ಅಂದ್ರೆ ಕೃಷ್ಣ ನಾನಾವತಾರ ತೆಗೆದು ಬರ್ತಾರೆ. ಸತ್ಯಯುಗದಲ್ಲಿ ಏನು ಕೂರ್ಮ, ವರಹ, ನರಸಿಂಹ, ವಾಮನ ಈ ತರದ ಅವತಾರ ತೆಗಿತಾರೆ. ಹಾಗೇನೆ ತ್ರೇತಾಯುಗದಲ್ಲಿ ರಾಮ ಆಗಿ ಬರ್ತಾರೆ, ದ್ವಾಪರ ಯುಗದಲ್ಲಿ ಕೃಷ್ಣ ಆಗಿ ಬರ್ತಾರೆ. ನಾವು ನೋಡಿರ್ಬೋದು ಕಲಿ ಚೈತನ್ಯ ಮಹಾಪ್ರಭು ಇನ್ನು ಲಾಸ್ಟಿಗೆ ಕಲ್ಕಿಯಾಗಿ ಬರ್ತಾರೆ. ಭಗವಂತ ಬರ್ತಾರೆ, ಭಗವಂತ ಒಂದೊಂದು ಲೀಲೆಯನ್ನು ಮಾಡ್ತಾರೆ. ಆದ್ರೆ ದ್ವೇಷ ಮಾಡುವ ಜನರು ಹೇಳ್ತಾರೆ, ರಾಮ ಎಷ್ಟು ಕಷ್ಟಪಟ್ಟ ಕಾಡಲ್ಲಿ, ರಾಮ ಅದು ಮಾಡಿದ್ನ, ರಾಮ ಎಷ್ಟು ಕಷ್ಟಪಟ್ಟ, ರಾಮನಿಗೆ ಒಂದು ಎಷ್ಟು ಕಷ್ಟ ಆಯ್ತು ಸೀತೆಯನ್ನು ತರಲಿಕ್ಕೆ ನೋಡಿ. ಮತ್ತೆ ಹೇಳ್ತಾರೆ, ಇದು ಇಷ್ಟು ಯುದ್ಧ ಎಲ್ಲ ಮಾಡಿಸಿ ಎಷ್ಟು ಕಷ್ಟಪಟ್ರು ಕೊಲ್ಲಿಕ್ಕೆ. ಕೃಷ್ಣನಿಗೇನು ದೊಡ್ಡ ವಿಷಯ ಕೊಲ್ಲುದು, ಒಂದು ಸುದರ್ಶನ ಚಕ್ರ ತೆಗೆದ್ರೆ ಎಲ್ಲರನ್ನು ಕೊಲ್ಬಹುದು. ಆದ್ರೆ ಅವರು ಏನು ಮಾಡುತ್ತಾರೆ, ಅವರ ಭಕ್ತರ ಮೂಲಕ ಎಲ್ಲವನ್ನು ಮಾಡಿಸ್ತಾರೆ. ಭಕ್ತರ ಇದಕ್ಕೋಸ್ಕರ ಅವರು ಮಾಡಿಸುದು. ತ್ರೇತಾಯುಗದಲ್ಲಿ ಹನುಮಂತರ ಹತ್ರ ಅವರು ಕೇಳ್ತಾರಂತೆ ವಾನರು, ಅಲ್ಲ ರಾಮನಿಗೆ ಯಾಕೆ ಇಷ್ಟು ಕಷ್ಟ ನೀನು, ಅದಕ್ಕೆ ಹನುಮಂತ ಹೇಳ್ತಾರೆ, ನಮ್ಗೆಲ್ಲ ಸೇವೆ ಕೊಡ್ಬೇಕಲ್ಲ, ನಮ್ಗೆಲ್ಲ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಭಗವಂತೇನು ನಮ್ಮನ್ನು ನಿಮಿತ್ತ ಮಾತ್ರ ಭವಸವಿಯ ಸಾಚಿ, ಅಂದ್ರೆ ಅರ್ಜುನನ ಹೇಗೆ ಇನ್ಸ್ಟ್ರೂಮೆಂಟ್ ಮಾಡಿದ್ರು ಅದೇ ರೀತಿ ನಮ್ಮನ್ನು ಸಹ ಏನು ಭಗವಂತ ಇನ್ಸ್ಟ್ರೂಮೆಂಟ್ ಆಗಿ ಮಾಡಿಕೊಳ್ತಾರೆ. ಅಂದ್ರೆ ಭಗವಂತನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ ಅಲ್ಲ. ನೋಡಿ ಹನುಮಂತ ಇಡೀ ಲಂಕವನ್ನು ಏನು ಸುಟ್ಟು ಇದು ಮಾಡಿ ಬರ್ತಾರೆ. ಅಂತವರಿಗೆ ಒಂದು ರಾವಣನ ಕೊಲ್ಲುವುದು ದೊಡ್ಡ ವಿಷಯ? ಕೊಲ್ಲುವುದಿಲ್ಲ. ದೇವರ ಆಜ್ಞೆ ಅಂದ್ರೆ ದೇವರ ಲೀಲೆಯಲ್ಲಿ ಏನಾಗ್ಬೇಕು ಅದೇ ರೀತಿ ಆಗುತ್ತೆ. ಹಾಗೆ ಭಕ್ತರು ಅದೇ ರೀತಿ ಅದಕ್ಕೆ ಸ್ಪಂದಿಸ್ತಾರೆ. ನಮ್ಮ ತರ ಅಲ್ಲ, ಮನಸ್ಸು ಬಂದಾಗಿ ಮಾಡುದಿಲ್ಲ. ನಾವೆಲ್ಲ ನಮ್ಗೆ ಹೇಗೆ ಮನಸ್ಸಿಗೆ ಬರುತ್ತೋ ಹಾಗೆ ಇವತ್ತು ಒಂದು ರೀತಿ ಮಾಡಿದ್ರೆ ನಾಳೆ ನಮ್ಮ ವರ್ತನೇನು ಇನ್ನೊಂದು ರೀತಿ ಆಗಿರುತ್ತೆ. ಹಾಗೇನೆ ಹೇಳ್ತಾರೆ ವೈಷ್ಣವರಲ್ಲಿ ನಾವು ನೋಡಿದ್ವಿ, ನಿಮ್ಮ ಗಾಯನ ಯಥಾಗಂಗಾ ಹರಿವ ನದಿಯಲ್ಲಿ ಹೇಗೆ ಗಂಗೆ ಶ್ರೇಷ್ಠವೋ ಹಾಗೆ ದೇವತೆಗಳಲ್ಲಿ ಅಚ್ಯುತ ಅಂದ್ರೆ ಅವರಿಗೆ ಯಾವತ್ತೂ ಚ್ಯುತ ಇಲ್ಲ, ಕೃಷ್ಣ ಶ್ರೇಷ್ಠ. ನಾವು ಬ್ರಹ್ಮ ಸಹಿತಲ್ಲಿ ನೋಡಿದ್ಬೋದು, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವ ಕಾರಣ ಕಾರಣ. ಏನ್ ಹೇಳ್ತಾರೆ ಬ್ರಹ್ಮ ಸಹಿತೆಯಲ್ಲಿ? ಯಾರು ಹೇಳುದು ಬ್ರಹ್ಮ ಸಹಿತೆಯಲ್ಲಿ? ಬ್ರಹ್ಮ ಹೇಳುದು. ಬ್ರಹ್ಮನಿಗೆ ಎಷ್ಟು ತಲೆ? ಎಷ್ಟು ತಲೆ? 4. ನಮ್ಮ ಬ್ರಹ್ಮನಿಗೆ 4. ಆದ್ರೆ ನಮಗೆ ಎಷ್ಟು ತಲೆ? ಒಂದು ತಲೆ. ನಮ್ಮ ಒಂದು ತಲೆಯಲ್ಲಿ ನಾವು ಏನು ಬ್ರಹ್ಮ ಹೇಳ್ತಿದ್ದಾರಲ್ಲಿ ಕೇಳ್ಬೇಕು. ಅದನ್ನು ಬಿಟ್ಟು ನಾವು ಆ ಭಗವಂತ ಹೀಗೆ ನನ್ನ ಕ್ವಶನ್ ಮಾಡುದು, ಅದು ಹಾಗೆ ಅಂದ್ರೆ ನಾವು ದ್ವೇಷಿಸ್ತೇವೆ ಅಂತ ಅರ್ಥ. ಒಂದರ ಮೇಲೆ ಕೃಷ್ಣ ಯಾಕೆ ಹಾಗೆ ಮಾಡಿದ, ಕೃಷ್ಣ ಭಗವಂತ ಏನು ಬೇಕಾದ್ರೂ ಮಾಡ್ತಾರೆ. ಈಗ ಭಗವಂತ ವಿಷ್ಣು ಆಗಿ ಮಲಗ್ತಾರೆ, ನಾವ್ ಅನ್ಕೊಳ್ತೇವೆ ನಾವ್ ಯಾಕೆಪ್ಪ ಇಷ್ಟು ಕಷ್ಟ. ಭಗವಂತ ಅವರು ಮಲಗುದು ನಮ್ಮ ತರ ಅಲ್ಲ, ಅವರು ಅನಂತ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರೆ ಮಹಾವಿಷ್ಣು. ನಾವೊಂದು ಮಲಗಿದಲ್ಲಿ ನಾವು ಕುಕ್ಕಿ ಮಾಡ್ಲಿಕ್ಕೆ ಆಗುತ್ತಾ? ಅಡಿಗೆ ಏನಾದ್ರು ರೆಡಿ ಆಗುತ್ತಾ ನಾವು ಮಲಗಿದ ತಕ್ಷಣ? ಅಲ್ಲ, ಮಲಗಿದ ತಕ್ಷಣ ನಾವು ಆಟೋಮೆಟಿಕ್ ಏನು ಬಿಲ್ಡಿಂಗ್ ರೆಡಿ ಆಗುತ್ತಾ? ಅಲ್ಲ, ಕಾರ್ ಏನಾದ್ರು ಆಟೋಮೆಟಿಕ್ ಆಗಿ ಹೋಗುತ್ತಾ ನಾವು ಮಲಗಿದ್ರೆ? ಇಲ್ಲ ಅಲ್ಲ, ಇಲ್ಲ. ಆತರ ಏನಾದ್ರು ಉಂಟಾ? ಇಲ್ಲ. ಭಗವಂತನ ಶಕ್ತಿ ಬೇರೆ, ಅದು ನಾವು ಅದನ್ನೇನು ನಾವು ನಮ್ಮೊಂದಿಗೇನು ಇದು ಮಾಡಬಾರ್ದು. ಹಾಗೇನೆ ನಾನು ಹೇಳಿದ್ನಲ್ಲ, ವೃಂದಾವನದಲ್ಲಿ ಒಬ್ಬ ಮಾಯವಾದಿ ಬಂದ, ಅದೇ ತರ ನಾವೇನ್ ಅನ್ಕೊಳ್ತೇವೆ, ಕೆಲವರು ಅನ್ಕೊಳ್ತಾರೆ ಅವರೇ ಭಗವಂತ ಅಂತ ಅನ್ಕೊಳ್ತಾರೆ. ಅದು ನಾವು ಹಾಗೆ ಅನ್ಕೊಳ್ಳುವುದೇನು ನಮ್ಮ ಮೂರ್ಖತನ. ಪ್ರಭುಪಾದ ಹೇಳ್ತಾರೆ ಅಂತವರಿಂದ ಏನ್ ಮಾಡ್ಬೇಕಂತೆ, ನಾವು ದೂರ ಇರ್ಬೇಕು, ಅವರ ಸಂಘವನ್ನು ಮಾಡಬಾರ್ದು. ಸಂಘದಿಂದ ಏನು ಬರುತ್ತೆ? ರಂಗ ಬರುತ್ತೆ.
ಈಗ ನೀವು ಬೆಂಕಿ ಹತ್ರ ಕೂತ್ಕೊಳ್ಳಿ, ನಿಮ್ಗೆ ಏನು ಬರುತ್ತೆ? ಶಾಖ ಬರುತ್ತೆ, ಬಿಸಿ ಆಗ್ತೀರಿ. ಹಾಗೆ ಕೋಲ್ಡ್ ಇರುವ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ, ಏನಾಗುತ್ತೆ? ತಣ್ಣಗಾಗುತ್ತೆ. ಹಾಗೇನೆ ಸಂಘ ಅನ್ನೋದು ಪ್ರಭುಪಾದ ಹೇಳ್ತಾರೆ ತುಂಬಾ ಮುಖ್ಯವಾದದಂತ. ಅಂದ್ರೆ ಸಂಘದಿಂದ ನಮ್ಗೇನು ರಂಗ ಬರುದು, ಅದಕ್ಕೋಸ್ಕರ ಆ ರಂಗದ ಜಾಗದಿಂದ ನಾವು ಎಸ್ಕೇಪ್ ಆಗ್ಬೇಕು. ಅದಕ್ಕೆ ಭಕ್ತರ ಸಂಘವನ್ನು ಮಾಡ್ಬೇಕು. ಹಾಗೇನೆ ಒಂದು ಸರ್ತಿ ಒಬ್ಬ ಮ್ಯಾಜಿಕ್ ಅವನು ಬಂದಂತೆ ಪ್ರಭುಪಾದನ ಹತ್ತಿರ. ಅವನು ಎಲ್ಲ ಮ್ಯಾಜಿಕ್ ಮಾಡ್ಲಿಕ್ಕೆ ತೋರಿಸ್ದ. ಒಮ್ಮೆ ಏನು ಕೈಯಿಂದ ಬೂದಿಯನ್ನು ಇದು ಮಾಡುದು, ಮತ್ತೆ ಕೆಲವೊಮ್ಮೆ ಅಕ್ಕಿಯನ್ನು ಆರಿಸುದು, ಇದೆಲ್ಲ ಮಾಡಿದ. ಪವಾಡ ಜಾದು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ. ಪ್ರಭುಪಾದರ ಹತ್ರ ಕೇಳ್ತಾನೆ, ನಿಮ್ಗೆ ಇದೆಲ್ಲ ಜಾದು ಬರುತ್ತಾ ಅಂತ. ಅಂದ್ರೆ ನೀವ್ ಯಾವ ತರ ಜಾದು ಮಾಡಿದ್ದೀರಾ ಅಂತ ಕೇಳ್ತಾರೆ. ಇದಕ್ಕಿಂತ ಅದಕ್ಕೆ ಕೇಳ್ತಾರೆ, ನೋಡು ನನ್ನ ಸುತ್ತಲೆಲ್ಲ ಇದ್ದಾರೆ ಭಕ್ತರು, ಇವರೆಲ್ಲ ಮೊದಲು ಹೇಗಿದ್ರು ಗೊತ್ತಾ ನಿಮ್ಗೆ? ಕುಡಿಯುತ್ತಾ, ಡ್ಯಾನ್ಸ್ ಅಂದ್ರೆ ಎಲ್ಲೆಲ್ಲೂ ಬಿದ್ದು ಎಷ್ಟು ಕೆಟ್ಟ ವಿಷಯದಲ್ಲಿದ್ರು. ಆದ್ರೆ ಈಗೆಲ್ಲ ಹೇಗಿದ್ದಾರೆ? ನನ್ನ ಸೇವೆ ಸಹ ಮಾಡ್ತಿದ್ದಾರೆ, ಕೃಷ್ಣನ ಸೇವೆ ಮಾಡ್ತಾರೆ. ಇದೇ ನನ್ನ ಜಾದು ಅಂತ. ಆಗ ಅದನ್ನು ದ್ವೇಷಿಸುವವರಿದ್ದಾರೆ, ಅದೆಂತ ದೊಡ್ಡ ಕೆಲಸವ ಅಂತ. ಪ್ರಭುಪಾದ ಮಾಡಿದ್ದೇನು ದೊಡ್ಡ ಕೆಲಸವ? ಅಮರ್ಕೆ ಹೋಗೋದು, ಅಲ್ಲಿಂದ ಭಕ್ತರು ಮಾಡೋದು ಏನು ದೊಡ್ಡ ಕೆಲಸ? ನಮ್ಗೆ ಸಹ ಮಾಡ್ಬೋದು, ನಾವ್ ಯಾಕೆ ಮಾಡ್ಲಿಲ್ಲ? ನಮ್ಗೆ ಇಲ್ಲಿ ಮಂಗಳೂರಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಏನು ಕಷ್ಟ ಆಗುತ್ತೆ. ಒಬ್ಬರ ಡಿವೋಟಿಯನ್ನು ಮಾಡ್ಲಿಕ್ಕೆ ಏನು ಕಷ್ಟ ಆಗುತ್ತೆ, ನಮ್ಮಿಂದ ಸಾಧ್ಯ ಇಲ್ಲ. ನಾವ್ ಅನ್ಕೊಳ್ತೇವೆ ಇದು ಸುಲಭ ಅಂತ. ಇಲ್ಲ, ಇದು ತುಂಬಾ ಏನು ಕಷ್ಟ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಇದಕ್ಕೇನು ಬೇಕು? ನಮಗೆ ಶುದ್ಧತೆ ಬೇಕು. ಪ್ಯೂರಿಟಿ ಇಸ್ ದ ಫೋರ್ಸ್. ಅಂದ್ರೆ ನಮ್ಗೆ ಆ ಶುದ್ಧತೆಯಿಂದ ನಾವೇನು ಆ ಶಕ್ತಿ ಬರುದು. ಶುದ್ಧತೆ ಇಲ್ಲ ಅಂದ್ರೆ ನಮ್ಗೆ ಆ ಶಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಯಾರನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದ್ವೇಷಿಸುವವರು ಅದೇ ರೀತಿ ಮಾತಾಡ್ತಾರೆ, ನಮ್ಗೆ ಮಾಡ್ಬೋದಿತ್ತು, ಅದು ಮಾಡ್ಬೋದು. ಹಾಗೇನೆ ಪ್ರಭುಪಾದನ ಟೈಮಲ್ಲಿ ಹೇಳಿದ್ರಂತೆ, ಇದೇನು ದೊಡ್ಡ ಮಾಡುದು ದೊಡ್ಡ ಕೆಲಸ. ಕೆಲವರು ಹೋದ್ರು, ಎಲ್ಲಿಗೆ ಹೋಗಿ ಅವ್ರು ಮದುವೆ ಆಗಿ ಬಂದ್ರು ಅಲ್ಲಿ. ಅಂದ್ರೆ ಅಲ್ಲಿ ಹೋಗ್ತಾರೆ ಭಗವದ್ಗೀತಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಫಾರಿನ್ ಅಲ್ಲಿ ತುಂಬಾ ಚಂದ ಚಂದ ಹುಡುಗಿರ್ತಾರೆ, ಅಲ್ಲಿ ಹೋಗ್ತಾರೆ ಮಾಡ್ಬೇಕಂತ, ಅಲ್ಲಿ ಮದುವೆ ಆಗಿ ಬರ್ತಾರೆ. ಆತರ ಅಂದ್ರೆ ಪ್ರಭುಪಾದರ ಅದು ಶಕ್ತಿ ಏನು, ಅವರು ಶುದ್ಧ ಭಕ್ತರು. ಅಂದ್ರೆ ಅವರು ಕರುಣಾಲು, ದೀನ ಕರುಣಾಲು. ಅಂದ್ರೆ ಅವರು ಇನ್ನೊಬ್ಬರ ಬಗ್ಗೆ ಏನು ಕರುಣೆಯನ್ನು ತೋರಿಸುದು. ಅದರ ಕಾರಣ ನಾವೆಲ್ಲ ಇವತ್ತು ಹೀಗೆ ಇದ್ದೇವೆ. ಇಲ್ಲದಿದ್ರೆ ನಾವು ಇಲ್ಲಿ ಕುತ್ಕೊಂಡು ನಮ್ಗೇನು ಮಾಡ್ಲಿಕ್ಕೆ ಸಾಗಲ್ಲ, ನಮ್ಗೆ ಅರ್ಥ ಸಹ ಆಗ್ತಿರ್ಲಿಲ್ಲ. ಭಗವಂತನ ಆ ಪ್ರಭುಪಾದರ ಕೃಪೆಯಿಂದ ನಾವು ಇವತ್ತು ಈ ಭಾಗವತವನ್ನು ಕೇಳಲಿಕ್ಕೆ ಸಹ ಸಾಧ್ಯ ಆಗ್ತಾ ಉಂಟು. ಹಾಗೆ ನಮ್ಗೆ ಇದನ್ನು ಈ ಮಹತ್ವವಾದ ವಿಷಯವನ್ನು ಸಹ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಉಂಟು. ಹಾಗೇನೆ ಪ್ರಭುಪಾದ ಹೇಳ್ತಾರೆ, ನಮ್ಮ ಹೃದಯದೊಳಗೆ ಭಗವಂತ, ಈಗ ನಾವು ನೋಡಿದ್ವಿ ಅದರಲ್ಲಿ ಭಾವಾರ್ಥದಲ್ಲಿ, ಅಂದ್ರೆ ಹೇಳ್ತಾರೆ ಭಗವಂತ ಸಹ ನಮ್ಮೇನು ದೀನದಯಾಲು. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ದೀನದಯಾಲು ಅಂತ? ಭಗವಂತ ಹೇಳ್ತಾರೆ ನಾನು ನಿಮ್ಮ ಹಿತೇಶಿ ಅಂತ. ಯಾವ ಅಧ್ಯಾಯದಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ? ಐದನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಂ ಜ್ಞಾತಂ ಶಾಂತಿ ಮೃಚ್ಛತೆ. ಯಾರಿಗೆ ಶಾಂತಿ ಸಿಗುತ್ತೆ? ಯಾರಿಗೆ ಶಾಂತಿ ಸಿಗುತ್ತೆ? ಕೆಲಸಗಳನ್ನು ಮಾಡುತ್ತಾರೆ, ಭಗವಂತನಿಗೆ ಶಾಂತಿ. ಶರಣಾದವರಿಗೆ ಶಾಂತಿ ಸಿಗುತ್ತೆ. ಯಾರು ಭಗವಂತನನ್ನು ತಿಳಿದಿದ್ದಾರೆ ಅವರಿಗೆ ಶಾಂತಿ ಸಿಗುತ್ತೆ. ಇಲ್ಲದಿದ್ರೆ ಶಾಂತಿ ಸಿಗುದು. ಇಲ್ಲದಿದ್ರೆ ಭಯದಲ್ಲಿ ಇರುವುದು, ಏನಾಗುತ್ತೇನೋ, ಏನಾಗುತ್ತೋ ಏನೋ, ನಾಳೆ ಏನಾಗುತ್ತೇನೋ, ನಾಳ್ದೇನಾಗುತ್ತೇನೋ. ಭೋಕ್ತಾರ ಯಜ್ಞ ತಪಸ್ ಸರ್ವಲೋಕ ಮಹೇಶ್ವರ. ಅಂದ್ರೆ ಎಲ್ಲವನ್ನು ಭೋಕ್ತ ಮಾಡುವವರು ಯಾರು? ಆ ಭಗವಂತ. ಸರ್ವಲೋಕದ ಮಹೇಶ್ವರ ಯಾರು? ಭಗವಂತ. ಅದು ತಿಳ್ಕೊಳ್ಬೇಕು ಫಸ್ಟ್. ಇಲ್ಲಾಂದ್ರೆ ನಾವು ತಿಳ್ಕೊಳ್ತೇವೆ ನಾನೇ ಮಹೇಶ್ವರ, ನನ್ನಿಂದನೇ ಮನೆ ನಡೆಯುವುದು, ನನ್ನಿಂದನೇ ಅದು ನಡೆಯುವುದು, ನನ್ನಿಂದನೇ ಇದು ನಡೆಯುವುದು. ಯಾವುದು ನಡೆಯುವುದಿಲ್ಲ. ನಮ್ಗೆ ಎಷ್ಟು ನಿಮಿಷದ ಕೆಲಸ ಅಂದ್ರೆ ನಮ್ಮ ಸಾವು ಅನ್ನೋದು ಯಾವಾಗ ಬೇಕಾದ್ರೂ ಬರ್ಬೋದು. ಒಂದು ನಿಮಿಷದ ಕೆಲಸ ಯಾವಾಗ ಬೇಕಾದ್ರೂ ಪಟ್ಟ ಅಂತ ಹೋಗ್ಬೋದು. ಹಾಗೇನೆ ಭೋಕ್ತಾರಂ ಯಜ್ಞ ಸರ್ವಲೋಕ ಮಹೇಶ್ವರ, ಅದು ಯಾರು? ಭಗವಂತ. ಎಲ್ಲವೂ ಏನು ಆ ಭಗವಂತನಿಂದಲೇ ಇದಾದದ್ದು. ಅದನ್ನು ನಾವು ತಿಳ್ಕೊಳ್ಬೇಕು. ಆಗ ನಮ್ಗೇನು ಶಾಂತಿ ಸಿಗುತ್ತೆ. ಈ ಜಗತ್ತನ್ನು ಆಳುವವರು ಯಾರು? ಭಗವಂತ ಅಂತ ತಿಳ್ಕೊಳ್ಳುವಾಗ ನಮ್ಗೇನು ಶಾಂತಿ ಸಿಗುತ್ತೆ. ಇಲ್ಲದಿದ್ರೆ ಸಿಗುದಿಲ್ಲ. ಪ್ರಭುಪಾದ ಟೈಮಲ್ಲಿ ಆಕ್ಚುಲಿ ದೇವಸ್ಥಾನಕ್ಕೆ ಲ್ಯಾಂಡ್ ಬೇಕಿತ್ತು, ಸ್ಥಳ ಬೇಕಿತ್ತು, ಜಾಗ. ಅದಕ್ಕೆ ಒಬ್ರು ಅಲ್ಲಿ ಯಾರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಭುಪಾದರಿಗೆ ಜಾಗ ಕೊಡುವುದಿಲ್ಲ, ತುಂಬಾ ತೊಂದರೆಯನ್ನು ಕೊಡ್ತಾರೆ. ಅಂದ್ರೆ ನಾವು ಕೊಡುದಿಲ್ಲ, ಇದು ಮಾಡ್ತೇನೆ, ಅದು ಮಾಡ್ತೇನೆ. ಪ್ರಭುಪಾದ ಸೈಲೆಂಟ್ ಆಗಿದ್ರು, ಏನು ಮಾತಾಡ್ಲಿಲ್ಲ. ಮರು ದಿವಸ ಅವನು ಹಾರ್ಟ್ ಅಟ್ಯಾಕ್ ಅಲ್ಲಿ ಹೊರಟೋದ. ಕೃಷ್ಣನಿಗೆ ಎಷ್ಟು ನಿಮಿಷದ ಕೆಲಸ ನಮ್ಮನ್ನು ತೆಗಿಲಿಕ್ಕೆ?
ನಾವ್ ಅನ್ಕೊಳ್ತೇವೆ ನಂದು ಲ್ಯಾಂಡ್, ನಾನು ಅದು. ಅವನು ಕೊಡ್ಲಿಲ್ಲ, ತುಂಬಾ ಉಪದ್ರ ಮಾಡಿದ. ಮರು ದಿವಸ ಡಿಸೈಪಲ್ ಬಂದು ಪ್ರಭುಪಾದ್ ಗೆಲ್ತಾರೆ, ಅವನು ಓದ ಅಂತ. ಪ್ರಭುಪಾದ್ ಹೇಳಿದ್ರು ನನಗೆ ಗೊತ್ತು ಅಂತ. ಅಂದ್ರೆ ಶುದ್ಧ ಭಕ್ತರಿಗೇನು ಎಲ್ಲವೂ ಗೊತ್ತಾಗುತ್ತೆ, ತಿಳಿದಿರುತ್ತೆ. ಹಾಗೇನೆ ನಾವು ಇಲ್ಲಿ ಹೇಳ್ತಾರೆ ದೀನದಯಾಳು ಅಂತ ಭಕ್ತರಿಗೆ ನಾವೇನು ಅಪರಾಧವನ್ನು ಮಾಡಬಾರ್ದು. ಅಪರಾಧ ಏನು ನಮ್ಮನ್ನು ನಾಶ ಮಾಡುತ್ತೆ. ನೋಡಿ, ಈಗ ಅಂಬರೀಷ್ ಮಹಾರಾಜರಿಗೆ ದುರ್ವಾಸ ಮುನಿ ಉಪದ್ರವವನ್ನು ಕೊಡ್ಲಿಕ್ಕೆ ನೋಡ್ತಾರೆ. ಆಗ ಕೃಷ್ಣ ಏನು ಮಾಡ್ತಾರೆ? ಅವರಿಗೆ ಸುದರ್ಶನ್ ಚಕ್ರವನ್ನು ಬಿಡ್ತಾರೆ. ಅವ್ರು ಎಲ್ಲರ ಹತ್ರ ಹೋಗ್ತಾರೆ, ಶಿವನ ಹತ್ರ ಸಹ ಹೋಗ್ತಾರೆ. ಶಿವ ಹೇಳ್ತಾರೆ ನಾನಿಲ್ಲ ಭಕ್ತ, ನನ್ಗೆ ನಿನ್ನನ್ನು ಇದರಿಂದ ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಹೇಳ್ತಾರೆ ನನಗೆ ಸಾಧ್ಯ ಇಲ್ಲ. ಕಡೆಗೆ ಎಲ್ಲಿ ಹೋಗ್ತಾರೆ? ಇವರು ದುರ್ವಾಸ ಮುನಿ ಎಲ್ಲೇ ಹೋಗ್ತಾರೆ? ವಿಷ್ಣು ಹತ್ರಕ್ಕೆ ಹೋಗ್ತಾರೆ. ವಿಷ್ಣು ಹತ್ರ ಹೋಗ್ತಾರೆ. ಆ ವಿಷ್ಣು ಹೇಳ್ತಾರೆ ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆ ಭಕ್ತ ಪರಾಧೀನ, ನಾನೇನು ಭಗವಂತರ ವಶದಲ್ಲಿದ್ದೇನೆ. ನಿನ್ನನ್ನು ಎಲ್ಲಿ ಆದ್ರೂ ರಕ್ಷಣೆ ಮಾಡುವುದಾದ್ರೆ ಯಾರು ರಕ್ಷಣೆ ಮಾಡ್ಬೋದು? ಅಂಬರೀಷ ಮಹಾರಾಜ ಮಾತ್ರ ಏನು ರಕ್ಷಣೆ, ಅಂಬರೀಷ ಮಹಾರಾಜರು ಮಾತ್ರ. ಅದೇ ರೀತಿ ನೋಡಿ, ಶುದ್ಧ ಭಕ್ತರಿಗೆ ಏನಾದ್ರೂ ಮಾಡಿದ್ರೆ ಭಗವಂತ ಅವರನ್ನು ಸುಮ್ಮನೆ ಬಿಡಲ್ಲ. ನಾವು ಎಷ್ಟೋ ಇದರಲ್ಲಿ ನೋಡ್ಬೋದು. ನೋಡಿ, ಪ್ರಭುಪಾದ್ಗೆ ಲ್ಯಾಂಡ್ಗೆ ಹಾಗೆ ಮಾಡಿದ್ರು, ಇಮಿಡಿಯೇಟ್ ಭಗವಂತನು ತೆಗೆದು ಬಿಸಾಕಿದ್ರು. ಪಾಂಡವರಿಗೆ ಅನ್ಯಾಯವನ್ನು ಮಾಡಿದ್ರು, ಯಾರು? ದುರ್ಯೋಧನ. ತುಂಬಾ ರೀತಿಯ ಇದು ಮಾಡಿದ್ರು. ಆದ್ರೆ ಭಗವಂತ ಬಿಟ್ನ? ಭಗವಂತ ಬಿಡ್ಲಿಲ್ಲ. ಆದ್ರೆ ದುರ್ಯೋಧನ ಏನ್ ಮಾಡ್ತಾನಂದ್ರೆ ಮತ್ತೆ ಧರ್ಮದ ವಿಷಯ ಮಾತಾಡ್ತಾನಂತೆ. ದುರ್ಯೋಧನ ಲಾಸ್ಟ್ಗೆ ಎಲ್ಲಿ ಕುಳಿತುಕೊಳ್ಳದೆ ಸೌರದಲ್ಲಿ ತಪ್ಪಿಸಿ ಕುಳಿತುಕೊಳ್ತಾರೆ. ಮತ್ತೆ ಎದ್ದ ತಕ್ಷಣ ಪಾಂಡವರೆಲ್ಲ ಇರ್ತಾರೆ, ಕೃಷ್ಣಲ್ಲ. ಆಗ ಹೇಳ್ತಾರೆ ಕೃಷ್ಣನ ಹತ್ರ, ನೀನು ಅಧರ್ಮ ಮಾಡ್ತಿದ್ದೀಯಾ ಕೃಷ್ಣ, ನನ್ನ ಜೊತೆ ಇಷ್ಟು ಜನ ಯುದ್ಧ ಮಾಡ್ತಿದ್ದೀರಾ ಅಂತ. ಆಗ ಕೃಷ್ಣ ಕೇಳ್ತಾರೆ, ನಿನಗೆ ಈಗ ಧರ್ಮದ ನೆನಪಾಯ್ತಾ ಅಂತ. ಆಗ ದ್ರೌಪದಿಯ ಸೀರೆ ಇಲ್ದೆ ಆಗ ನಿನ್ಗೆ ಧರ್ಮದ ನೆನಪಿರ್ಲಿಲ್ವಾ? ಅಭಿಮನ್ಯುವನ್ನು ಕೊಂದಿ ಆಗ ಧರ್ಮದ ನೆನಪಿರ್ಲಿಲ್ವಾ? ಆಕ್ಚುಲಿ ನೀವು ಅರ್ಧ ಜಾಗವನ್ನು ಕೊಡ್ಬೇಕು, ಆಗ ನಿನ್ಗೆ ಧರ್ಮದ ನೆನಪಾಗ್ಲಿಲ್ಲ. ನೀನು ಇಷ್ಟು ಅಧರ್ಮದ ಕೆಲಸ ಮಾಡುವಾಗ ನಿನ್ನ ಧರ್ಮ ಎಲ್ಲಿ ಹೋಯ್ತಂತ. ನಾವು ಸಹ ಅದೇ ರೀತಿ. ಅಂದ್ರೆ ನಾವು ಮಾಡಿದ್ದೆಲ್ಲ ಧರ್ಮ, ಬೇರೆಯವರು ಮಾಡಿದ್ದೆಲ್ಲ ಅಧರ್ಮ. ನಾವು ಮಾಡಿದ್ದೆಲ್ಲ ನಮ್ಗೆ ಸರಿ ಕಾಣ್ತದೆ, ಬೇರೆಯವರು ಮಾಡಿದ್ದೆಲ್ಲ ನಮ್ಗೆ ತಪ್ಪು ಕಾಣಿಸಿದ್ದೆ. ನಾವು ಅಧರ್ಮ ಮಾಡಿದ್ರು ಅದು ನಮ್ಮ ಪಾಲಿಗೇನು ಸರಿ. ನಾವೇನಾದ್ರೂ ನಮ್ಗೆ ಕೆಟ್ಟದಾದ್ರೆ ನಾವು ಅನ್ಕೊಳ್ತೇವೆ, ಅಯ್ಯೋ ನನ್ ಜೊತೆ ಯಾಕೆ ಹೀಗಾಯ್ತಂತ. ಆಗ ನಾವು ಮಾಡಿದ್ದನ್ನು ನೆನಪಿಸ್ಕೊಂಡ್ರೆ ನಾವ್ ಏನ್ ಮಾಡಿದ್ದೇವಂತ ಆಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಅದೇ ರೀತಿ ನಾವು ಮಾಡಿದ್ದು ನಮಗೆ ಗೊತ್ತಾದ್ರೆ ಮಾತ್ರ ಏನು ಅದರಲ್ಲಿ ನಾವು ಹೇಗೆ ಹೋಗ್ಬೇಕಂತ ನಮ್ಗೆ ತಿಳಿಯುತ್ತೆ. ಅದೇ ಭಾಗವತ ತಿಳಿಸುತ್ತೆ ನಾವು ಯಾವ ರೀತಿ ನಾವು ಭಗವಂತನ ಸ್ಮರಣೆಯಲ್ಲಿ ಇರ್ಬೇಕು. ಹಾಗೇನೆ ಅಂತ್ಯಕಾಲದಲ್ಲಿ ನಮ್ಗೆ ಏನು ಭಗವಂತ ಮಾತ್ರ ನಮ್ಗೇನು ನಮ್ಮನ್ನು ರಕ್ಷಿಸ್ಲಿಕ್ಕೆ ಸಾಧ್ಯ. ಯಾವುದೇ ಆದಂತ ಪವಾಡ, ಯಾವುದೇ ಆದಂತ ಜಾದು, ಅಲ್ಲದೆ ಯಾವುದೇ ಆದಂತ ಮಾಯವಾದಿ ನಮ್ಮನ್ನೇನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಶಿವನ ಬಗ್ಗೆ ಕೇಳ್ತಾ ಇದ್ವಿ. ಶಿವ ಆಕ್ಚುಲಿ ಅದೇ ವೈಷ್ಣವ ನಾಮ ಯಥೋಸಮ. ವೈಷ್ಣವರಲ್ಲಿ ತುಂಬಾ ಶ್ರೇಷ್ಠರಾದವರು ಅವರು ಸಹ ದೀನದಯಾಳು. ಅವರು ಎಷ್ಟು ಅಂದ್ರೆ ಆ ಸಮುದ್ರ ಮಥನಲ್ಲಿ ವಿಷ ಬರುತ್ತೆ, ಆಗ ಆ ವಿಷವನ್ನು ಅವರೇನು ತಗೊಳ್ತಾರೆ. ಆಗ ಪಾರ್ವತಿ ಕೇಳ್ತಾರೆ, ನೀನು ಯಾಕೆ ಅಂದ್ರೆ ಯಾಕೆ ನೀವು ತಗೊಳ್ತಿದ್ದೀರಿ? ಅದಕ್ಕೆ ಹೇಳ್ತಾರೆ, ನಾನು ಇದನ್ನು ತಗೊಂಡ್ರೆ ವಿಷ್ಣುವಿಗೆ ತುಂಬಾ ಪ್ರಿಯ. ಅಂದ್ರೆ ಬೇರೆಯವರಿಗೆ ಕರುಣೆ ತೋರಿಸಿದ್ರೆ ಅದು ಯಾರಿಗೆ ಇಷ್ಟ ಆಗುತ್ತೆ? ಕೃಷ್ಣನಿಗೆ ಇಷ್ಟ ಆಗುತ್ತೆ. ಅದು 8ನೇ ಸ್ಕಂದದಲ್ಲಿ ಬರುತ್ತೆ, 7ನೇ ಅಧ್ಯಾಯದಲ್ಲಿ. ನಾವು ಬೇಕಾದ್ರೂ ನೋಡ್ಬೋದು. ಒಂದು ನಿಮಿಷ. ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ. ನೋಡಿ 8ನೇ ಸ್ಕಂದ 7ನೇ ಅಧ್ಯಾಯ 40 ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಇಲ್ಲಿ ಹೇಳ್ತಾರೆ, ಶಿವ ಹೇಳ್ತಾರೆ ನೋಡಿ, ನನ್ನ ಪ್ರೀತಿಯ ಸೌಮ್ಯ ಪತ್ನಿ ಭವನಿ ಒಬ್ಬ ವ್ಯಕ್ತಿಯು ಇತರರಿಗೆ ಉಪಕಾರ ಮಾಡಿದಾಗ ದೇವೋತ್ತಮ ಪರಮ ಪುರುಷ ಹರಿ ತುಂಬಾ ಸಂತೋಷ ಪಡುತ್ತಾನೆ ಮತ್ತು
ಭಗವಂತನು ಸಂತೋಷ ಪಟ್ಟಾಗ ನಾನು ಸಹ ಇತರ ಎಲ್ಲ ಜೀವಿಗಳೊಂದಿಗೆ ಸಂತೋಷ ಪಡುತ್ತೇನೆ. ಆದುದರಿಂದ ನಾನು ಈ ವಿಷವನ್ನು ಕುಡಿಯಲಿ, ಏಕೆಂದರೆ ಎಲ್ಲ ಜೀವಿಗಳು ನನ್ನಿಂದ ಸಂತೋಷ ಪಡಬಹುದು. ಆಕ್ಚುಲಿ ನಾವು ತುಂಬ ಹೇಳ್ತೇವೆ, ಶಿವ ಆಕ್ಚುಲಿ ಯಾಕೆ ಕುಡಿದದ್ದು ವಿಷವನ್ನು ಅಂದ್ರೆ ಆ ಭಗವಂತೇನು ತೃಪ್ತಿ ಆಗ್ತಾರೆ ಅಂತ. ಅದಕ್ಕೋಸ್ಕರ ಏನು ಆ ವಿಷವನ್ನು ಯಾರು ಶಿವ ತಗೊಳ್ತಾರೆ. ಹಾಗೇನೆ ಇಲ್ಲಿ ಮುಂದೆ ಹೇಳ್ತಾರೆ, ಶೀಲ ಸುಖದೇವ ಗೋಸ್ವಾಮಿ ಮುಂದುವರಿಸಿದರು. ಈ ರೀತಿಯ ಭವಾನಿ ತಿಳಿಸಿದ ನಂತರ ಶಿವನು ವಿಷವನ್ನು ಕುಡಿಯಲು ಪ್ರಾರಂಭಿಸಿದನು. ಅಂದ್ರೆ ಮೊದಲು ಬಿಡ್ತಾ ಇರ್ಲಿಲ್ಲ. ಯಾವಾಗ ಅದನ್ನು ಭಗವಂತ ಅವ್ರ ಹೆಂಡತಿಗೆ ಹೇಳ್ತಾರೆ, ಆಗ ಹೆಂಡತಿ ಸಹ ಹೇಳ್ತಾರೆ ದೇವರಿಗೋಸ್ಕರ ಮಾಡಿ ಅಂತ, ಇಲ್ಲದ್ರೆ ಭಯ ಆಗುತ್ತೆ. ಮತ್ತು ಶಿವನ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ತಿಳಿದಿದ್ದ ಭವಾನಿಯು ಅವನಿಗೆ ಹಾಗೆ ಮಾಡಲು ಅನುಮತಿ ನೀಡಿದಳು. ಆದ್ರೆ ನಾವು ಎಲ್ಲದರಲ್ಲಿ ತಪ್ಪು ಹುಡುಕುತ್ತೇವೆ. ಶಿವ ಆಕ್ಚುಲಿ ವಿಷ ಕುಡಿದ್ರು, ಆದ್ರೆ ನಾವು ಏನಂತ ಅದರಲ್ಲಿ ತಪ್ಪು. ಅಂದ್ರೆ ಶಿವ ಏನು ಗಾಂಜಾ ಎಳೆದ ಅಂತ ಈಗಿನ ಎಲ್ಲರೂ, ಅಂದ್ರೆ ಶಿವ ಗಾಂಜಾವನ್ನ ಎಳ್ದಿದ್ದಾರ ಅಂತ ನಾವು ನೋಡಿರ್ಬೋದು ಕಾಲೇಜ್. ಅಂದ್ರೆ ಶಿವ ಸಹ ಗಾಂಜಾ ಎಳ್ದಿದ್ದ, ಅದರಲ್ಲಿ ಏನ್ ತಪ್ಪು ಉಂಟಂತ ನಾವೇನ್ ಮಾಡ್ತೇವೆ, ಅವರನ್ನು ಅನುಕರಿಸ್ತೇವೆ. ಶಿವ ವಿಷ ಕುಡಿದಿದ್ದ, ನಾವೇ ಯಾಕೆ ಕುಡಿಯಲ್ಲ? ನಾವು ಭಗವಂತ ಏನು ಆ ಲೀಲೆಯನ್ನು ನೋಡಿ, ಗೋವರ್ಧನ ಕೃಷ್ಣ ಎತ್ತಿದಾನೆ, ಮಾಯವಾದಿಗೆ ಎತ್ತಲಿಕ್ಕೆ ಇರ್ತಾರೆ ಇಲ್ಲಿ ಪ್ರಭುಪಾದ್ ಗೋವರ್ಧನವನ್ನು. ಆಗ ಮಾಯವಾದಿ ಎತ್ತಲಿಲ್ಲ, ಗೊತ್ತು ಅವನಿಗೆ ಆಗಲ್ಲ ಅಂತ. ಹಾಗೇನೆ ಜನರು ಯಾವ್ದಾಗುತ್ತೆ ಅದನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗೇನೆ ಇಲ್ಲಿ ಏನ್ ಹೇಳಿದಂತೆ ತುಂಬಾ ಜಾಗರೂಕರಾಗಿರ್ಬೇಕಂತ ಹೇಳ್ತಾರೆ. ವಿಶ್ವದಾದ್ಯಂತ ಹರಡುವಷ್ಟು ದೊಡ್ಡ ಪ್ರಮಾಣದ ವಿಷವಿದ್ದರೂ ಶಿವನು ಅದೆಷ್ಟೋ ದೊಡ್ಡ ಶಕ್ತಿಯುತ ಎಂದರೆ ಅವನು ವಿಷವನ್ನು ತನ್ನ ಅಂಗೈಯಲ್ಲಿ ಹಿಡಿದಿಟ್ಟುಕೊಳ್ಳುವಷ್ಟು ಸಣ್ಣ ಪ್ರಮಾಣದಲ್ಲಿ ಇಳಿಸಿದನು. ಶಿವನನ್ನು ಅನುಕರಿಸಲು ಪ್ರಯತ್ನಿಸಬಾರದು. ಇಲ್ಲಿ ನೋಡಿ, ವೈಷ್ಣವರನ್ನು ನಾವು ಯಾವಾಗ್ಲೂ ಅನುಕರಿಸಲಿಕ್ಕೆ ಹೋಗ್ಬಾರ್ದು. ಪ್ರಭುಪಾದ ತರ ನಮ್ಗೆ ಆ ರೀತಿ ಯಾವತ್ತು ನಾವು ವೈಷ್ಣವರನ್ನು ಇದು ಮಾಡಬಾರ್ದು. ಅವರು ನೋಡಿ ಕರುಣಾಮಯ, ಇನ್ನೊಬ್ಬರಿಗೆ ಏನು ಹಿತವನ್ನು ಬಯಸುವವರು ಅವರೇನು ವೈಷ್ಣವರು. ಶಿವನು ತನಗೆ ಇಷ್ಟವಾದದನ್ನು ಮಾಡಬಹುದು, ಅವ್ರು ಮಾಡ್ಬೋದು, ನಾವ್ ಯಾಕೆ ಅವರನ್ನು ಅನುಕರಿಸಬೇಕು? ಆದರೆ ಗಾಂಜಾ ಮತ್ತು ಇತರ ವಿಷಕಾರಿ ವಸ್ತುಗಳನ್ನು ಸೇದುವ ಮೂಲಕ ಶಿವನನ್ನು ಅನುಕರಿಸಲು ಪ್ರಯತ್ನಿಸುವವರು ಖಂಡಿತವಾಗಿಯೂ ಅಂತ ಚಟುವಟಿಕೆಗಳಿಂದ ಕೊಲ್ಲಲ್ಪಡುತ್ತಾರೆ. ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರು ವೈಷ್ಣವರನ್ನು ಇದು ಮಾಡ್ತಾರ, ಅನುಕರಿಸ್ತಾರ ಅಂತವರು ಏನು ಆದ್ರೂ ಅವ್ರ ರಕ್ಷಣೆಯನ್ನು ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ಬೋದು, ಇದು ದಕ್ಷ ಏನ್ ಮಾಡ್ತಾರೆ, ಶಿವನನ್ನ ಅವಮರ್ಯಾದೆಯಿಂದ ನೋಡ್ತಾರೆ, ಮತ್ತೆ ಕಠಿಣ ಪದಗಳನ್ನ ಉಪಯೋಗಿಸಿ ಮಾಡಿ ನಿಂದನೆ ಮಾಡ್ತಾರೆ. ನೀನೆಂತ ನಿಂದನೆ ಭಸ್ಮ ತೊಟ್ಟಿದ್ದೆ, ಮಾಡ್ತಾರೆ. ಅದು ತೊಟ್ಟಿದ್ದೆ ನೀನು, ಹಾಗೆ ತುಂಬಾ. ಆದ್ರೆ ಅವರು ನೋಡಿ, ಅವ್ರಿಗೆ ಎಷ್ಟು ಕರುಣೆ ಉಂಟು. ಅವರು ಎಷ್ಟರವರೆಗೆ ಕಾಯ್ದ್ರು, ಎಷ್ಟು ನಿಂದನೆ ಮಾಡಿದ್ರು ದಕ್ಷ, ಅವರು ಕೊನೆಯ ತನಕ ಕಾಯ್ದ್ರು. ಯಾವಾಗ ಸತಿ ಬೆಂಕಿಗಾರಿದ್ರು ತಕ್ಷಣ ಅವ್ರೇನು ಕೋಪಗೊಂಡದ್ದು. ಹಾಗೇನೆ ಭಕ್ತರು ಯಾವಾಗ್ಲೂ ಅವರಿಗೇನಾದ್ರೂ ಸಮಸ್ಯೆ ಆಗುವವರು ಇದು ಮಾಡುದಿಲ್ಲ, ಇನ್ನೊಬ್ಬರಿಗೆ ಸಮಸ್ಯೆ ಆಗುವವರಿಗೇನು ಕೋಪ ಬರುತ್ತೆ. ಹಾಗೇನೆ ಪ್ರಭುಪಾದ ಸಹ ಅದೇ ರೀತಿ, ತನಗೆ ಎಷ್ಟೇ ಕಷ್ಟ ಬಂದ್ರೆ ಅಂದ್ರೆ ತುಂಬಾ ಕಷ್ಟಪಟ್ರು, ಅಲ್ಲಿಗೆ ಹೋದ್ರು, ಎಲ್ಲ ಭಕ್ತರನ್ನಾಗಿ ಮಾಡಿದ್ರು, ಆದ್ರೆ ತನಗೆ ಬೇಕಾಗಿ ಅವರು ಯಾವುದನ್ನು ಸಹ ಮಾಡಿಕೊಳ್ಳಿಲ್ಲ. ಭಗವಂತನ ಭಕ್ತರ ಲಕ್ಷಣ ಅದೇ ಪ್ರಕಾರವಾಗಿತ್ತು. ಆದ್ರೆ ನೋಡಿ, ದಕ್ಷ ಅವರು ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ರು, ಅವರು ಯಾರಿಗೆ ಅಪರಾಧವನ್ನು ಮಾಡಿದ್ರು? ಶಿವನಿಗೆ ಅಪರಾಧ ಮಾಡಿದ್ರು. ಯಾಕೆಂದ್ರೆ ದಕ್ಷನಿಗಂತಲೂ ದೊಡ್ಡ ವೈಷ್ಣವ ಯಾರು? ಶಿವ. ಇದರಲ್ಲಿ ಹೇಳ್ತಾರೆ, ವೈಷ್ಣವನಾಮ ಯಥಾ ಶಂಭು, ಅಂದ್ರೆ ವೈಷ್ಣವರಲ್ಲಿ ತುಂಬಾ ಶ್ರೇಷ್ಠವಾದವರು ಯಾರು? ಶಂಭು. ಅವರ ಆಶೀರ್ವಾದವನ್ನು ನಾವು ತಗೊಳ್ಬೇಕಂತೇನು, ಕೃಷ್ಣನ ಭಕ್ತಿಯಲ್ಲಿ ನನ್ನನ್ನು ಮುಂದೆ ತಗೊಂಡೋಗಿ, ಆಗ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾರೆ, ಗಾಂಜಾ ಮತ್ತು ಇತರ ವಿಷಯ ವಸ್ತುಗಳನ್ನು ಸೇದುವ ಮೂಲಕ ಶಿವನನ್ನು ಅನುಕರಿಸ ಖಂಡಿತವಾಗಿ ಅಂತ ಚಟುವಟಿಕೆ ಕೊಲ್ಲಲ್ಪಡುತ್ತಾರೆ. ನೋಡಿ, ನಾವು ಯಾವತ್ತು ಭಗವಂತನನ್ನು ಯಾವುದು ಅನುಕರಿಸಲಿಕ್ಕೆ ಹೋಗ್ಬಾರ್ದು, ಅದು ದೊಡ್ಡ ತಪ್ಪು ಕೆಲಸ. ಹಾಗೇನೆ ನಿಮ್ನ ಗಾಯನ ಯಥಾ ಗಂಗಾ ದೇವಾನಾಮ ಅಚ್ಯುತ ವೈಷ್ಣವನಾಮ ಯಥಾ ಶಂಭು ಶಾಸ್ತ್ರಂ ಪಮಾನ, ಅಂದ್ರೆ ವೈಷ್ಣವರಲ್ಲಿ ಶ್ರೇಷ್ಠ ಯಾರು? ಶಿವ. ಹಾಗೇನೆ ನಾವು ಮುಂದೆ ಹೋಗ್ಲಿಕ್ಕೆ ಅವರ ಆಶೀರ್ವಾದವನ್ನು ತಗೊಳ್ಬೇಕೆ ವಿನಾ ಅವರನ್ನೇನು ನಿಂದನೆಯನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವರು ದೀನದಯಲ್ಲಿ ಇನ್ನೊಬ್ಬರೇ ಕರುಣೆಯನ್ನು ತೋರಿಸ್ತಾರೆ. ನಾವು ನೋಡ್ಬೋದು, ಇದು ಸನಾತನ ಗೋಸ್ವಾಮಿ, ಅಂದ್ರೆ ಒಮ್ಮೆ ಒಬ್ಬ ಬ್ರಾಹ್ಮಣ ಶಿವನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಂತೆ, ಏನು ನನಗೆ ಚಿಂತಾಮಣಿ ಬೇಕಂತ. ಚಿಂತಾಮಣಿ ಮಣಿ ಗೊತ್ತಲ್ಲ ನಿಮ್ಗೆಲ್ಲ, ಅಂದ್ರೆ ಅದು ಯಾವುದನ್ನು ಸ್ಪರ್ಶ ಮಾಡಿದ್ರೆ ಏನಾಗುತ್ತೆ? ಅದು ಏನು ಬೇಕೋ ಅದು ನಮ್ಗೆ ಆಗುತ್ತೆ. ಹಾಗೇನೆ ಸನಾತನ ಗೋಸ್ವಾಮಿ ಹತ್ರ ಏನಿತ್ತು? ಚಿಂತಾಮಣಿ ಇತ್ತು.
ಹಾಗೆಯೇ ಶಿವ ಏನ್ ಮಾಡ್ತಾರೆ, ಅವರನ್ನು ಸನಾತನ ಗೋಸ್ವಾಮಿ ಹತ್ರ ಕಲಿಸ್ತಾರೆ. ಯಾಕೆ? ಅವರು ಕೃಷ್ಣನಲ್ಲಿ ಹೋಗ್ಲಿ ಅಂತ ಅವ್ರು ಕಲಿಸುದು ಯಾರು? ಶಿವ. ಹಾಗೇನೆ ಸನಾತನ ಗೋಸ್ವಾಮಿ ಹತ್ರ ಹೋಗ್ತಾನೆ ಅವನು, ಬ್ರಾಹ್ಮಣ ಹೋಗಿ ಕೇಳ್ತಾನೆ, ನನಗೆ ಶಿವದೇವರು ಇವತ್ತು ನಾನು ಅವ್ರ ಹತ್ರ ಒಂದು ವರ ಕೇಳಿದ್ದೇನೆ, ಶಿವ ಬೇಗ ತೃಪ್ತರಾಗ್ತಾರೆ. ಹಾಗೇನು ವರ ಕೇಳ್ತಾರೆ, ನಾನು ಅದನ್ನು ಕಸದ ಡಬ್ಬಿಯಲ್ಲಿ ಬಿಸಾಕಿದ್ದೇನೆ, ಅಲ್ಲಿಂದ ತಗೋ ಅಂತ. ನಾವಾದ್ರೆ ಎಲ್ಲಿರ್ತಿದ್ವಿ? ನಾವ್ ಎಲ್ಲಿರ್ತಿದ್ವಿ? ಲಾಕರ್ ಅಲ್ಲಿ. ಜೋಪಾನ ಭದ್ರವಾಗಿ ಲೋಕರಲ್ಲಿ locker ಇಟ್ಟು ನಲ್ಲಿ ಇಡ್ತಾ ಇದ್ವಿ. ಇನ್ನೊಂದು ಕೀ ಹಾಕಿ, ಇನ್ನೊಂದು ಕೀ ಒಂದು 5 ಕೀ ಹಾಕ್ತಿದ್ವಿ, ಅದಕ್ಕೆ ಜಾಗ್ರತೆಯಲ್ಲಿ ಇಟ್ಟಿದ್ದು. ಆದ್ರೆ ಸನತಗೊಂಡು ಕಸದಲ್ಲಿ ಬಿಸಾಕಿದ್ರು. ಬ್ರಾಹ್ಮಣನ ಹತ್ರ ಹೇಳ್ತಾರೆ, ಅಲ್ಲಿ ಉಂಟು ಕಸದ ಇದರಲ್ಲಿ ತೊಟ್ಟಿಲಿ ಬಿಸಾಕಿದ್ರೆ ತಗೊಂಡು ಹೋಗುವಂತ. ಹಾಗೇನೆ ಸನಾತನ ಗೋಸ್ವಾಮಿ ಅದನ್ನು ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋದಾಗ ಸ್ವಲ್ಪ ಎತ್ತು ಹೋಗೋವರಿಗೆ ಆಗುತ್ತೆ, ಅಯ್ಯೋ ಅದನ್ನು ಅಂದ್ರೆ ಯಾಕೆ ಇದನ್ನು ಕಸದ ಇದರಲ್ಲಿ ಬಿಸಾಕಿದ್ದಾರೆ, ಹಾಗಾದ್ರೆ ಇವರಲ್ಲಿ ಇದಕ್ಕಿಂತೇನು ದೊಡ್ಡದೇನೋ ಇರುತ್ತೆ ಅಂತ. ಆಗ ಶಿವ ಸಹ ಇದಾಗ್ತಾರೆ, ಅಲ್ಲಿ ಹೇಳ್ತಾರೆ, ಮೂರ್ಖ, ನಿನಗೆ ಅದು ಕಸದ ಬಿಟ್ಟಿಯಲ್ಲಿ ಸಿಕ್ಕಿದ್ರೆ ಹಾಗಾದ್ರೆ ಆ ಸನಾತನ ಗೋಸ್ವಾಮಿ ಇನ್ನೂ ಏನಾದ್ರೂ ಉಂಟು ಉತ್ತಮವಾದದ್ದು, ಅದನ್ನು ನೋಡು ಅಂತ ಹೋಗ್ತಾರೆ. ಪುನಃ ಏನು ಆ ಬ್ರಾಹ್ಮಣ ಅಲ್ಲಿಗೆ ಹೋಗ್ತಾರೆ, ಯಾರಲ್ಲಿಗೆ? ಸನಾತನ ಗೋಸ್ವಾಮಿ ಹತ್ರ ಹೋಗ್ತಾರೆ. ಹೋಗಿ ಕೇಳ್ತಾರೆ, ನೀವ್ ಯಾಕೆ ಇದನ್ನು ಕಸದ ಬೊಟ್ಟಿಯಲ್ಲಿ ಅದು ಹೇಳ್ತಾರೆ, ಅದು ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ನಮ್ಮ ಶರೀರ ಇರುವವರೆಗೆ ಅದನ್ನ ಏನ್ ಮಾಡ್ಬೋದು, ಇದು ಮಾಡ ಅದನ್ನ ತಿನ್ಲಿಕ್ಕೆ ಆಗುತ್ತಾ, ನನ್ಗೆ ಬೇಡ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಬ್ರಾಹ್ಮಣ, ಅದಕ್ಕೆ ನಿಮ್ಮ ಹತ್ರ ಏನು ಉತ್ತಮವಾದದ್ದುಂಟು ಅದನ್ನು ನನಗೆ ಕೊಡಿ ಅಂತ. ಅದಕ್ಕೆ ಹೇಳ್ತಾರೆ, ಈ ಚಿಂತಾಮಣಿಯನ್ನು ಮೊದಲು ಯಮುನಾ ನದಿಗೆ ಬಿಸಾಕು, ಮತ್ತೆ ನಾನು ನಿಮ್ಗೆ ಕೊಡ್ತೇನೆ ಅಂತ. ಹಾಗೇನೆ ಅವನು ಆ ಬ್ರಾಹ್ಮಣ ಯಮುನಾ ನದಿಗೇನು ಚಿಂತಾಮಣಿಯನ್ನು ಬಿಸಾಕ್ತಾನೆ. ಮತ್ತೇನು ಅವರು ಸನಾತನ ಗೋಸ್ವಾಮಿ ಹೇಳ್ತಾರೆ, ನನ್ನ ಹತ್ರ ಇನ್ನು ಉತ್ತಮವಾದದ್ದುಂಟಂತ ಅವರು ಭಗವಂತನ ಇದನ್ನು ತೆಗೆಯುತ್ತಾರೆ. ಹಾಗೇನೆ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಹರಿನಾಮ, ಗೋಲೋಕದ ಪ್ರೇಮದನ ಹರಿನಾಮ ಸಂಕೀರ್ತನ. ಗೋಲೋಕದ ದನ ಯಾವುದು? ಹರಿನಾಮ ಸಂಕೀರ್ತನ. ಭಗವಂತನ ನಾಮ, ಅದು ಮಾತ್ರ. ಅದಲ್ಲದೆ ಬೇರೆ ಗೋಲ್ಡ ಆಭರಣ ಅಂತ್ಯಕಾಲದಲ್ಲಿ ಯಾವುದು ಯೂಸ್ ಆಗಲ್ಲ. ಖಾಲಿ ಭಗವಂತನ ನಾಮ, ಅಂದ್ರೆ ಭಗವಂತನ ಭಕ್ತಿ ನಮ್ಮನ್ನೇನು ರಕ್ಷಣೆ ಮಾಡುದು, ಬೇರೆ ಯಾವುದು ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಶಿವ ನೋಡಿ ಯಾವ ರೀತಿ ಆ ಬ್ರಾಹ್ಮಣ ಅಂದ್ರೆ ಯಾವುದು ಆ ಶ್ರೀಮಂತಿಗೆ ಇದರಲ್ಲಿ ಹೋಗ್ತಾ ಇರ್ತಾರೆ, ಅಂದ್ರೆ ಹಣ ಬೇಕು ಅದು ಬೇಕು. ಆದ್ರೆ ಶಿವ ಏನ್ ಮಾಡ್ತಾರೆ, ಅವರನ್ನು ಭಗವಂತನ ಅರಿಯ ಇದಕ್ಕೆ ಅವ್ರು ತರ್ತಾರೆ. ಸರಿ ಅಲ್ಲ, ಅರಿಯ ಇದಕ್ಕೆ ಅವ್ರು ತರ್ತಾರೆ. ಹಾಗೇನೆ ಹೇಳ್ತಾರೆ ಇವರು ವ್ಯಾಸದೇವರು ಹೇಳ್ತಾರೆ, ಗೃಹಸ್ಥರಾದ್ರೆ ಯಾವ ರೀತಿ ಇರ್ಬೇಕಂದ್ರೆ ಶಿವ ಪಾರ್ವತಿ ತರ ಇರ್ಬೇಕಂತೆ. ಅವ್ರು ಯಾವಾಗ್ಲೂ ಪಾರ್ವತಿ ಯಾವಾಗ್ಲೂ ಕ್ವಶನ್ ಮಾಡ್ತಾ ಇರ್ತಾರೆ ಶಿವನಿಗೆ, ಅಂದ್ರೆ ನನಗೆ ಕೃಷ್ಣನ ಬಗ್ಗೆ ಇನ್ನೂ ಹೇಳಿ, ಕೃಷ್ಣನ ಬಗ್ಗೆ ಇನ್ನೂ ಹೇಳಿ ಅಂತ ಯಾವಾಗ ನೋಡಿದ್ರು ಅವರ ಬಗ್ಗೆನೆ ಹೇಳ್ತಾ ಇರ್ತಾರೆ. ಹಾಗೇನೆ ಒಂದು ದಿವಸ ಪಾರ್ವತಿ ಕೇಳ್ತಾರೆ, ಅಂದ್ರೆ ಆರಾಧನೆಯಲ್ಲಿ ಶ್ರೇಷ್ಠ ಯಾವ್ದು ಆರಾಧನೆ? ಅದಕ್ಕೆ ಹೇಳ್ತಾರೆ, ಶಿವ ಹೇಳ್ತಾರೆ, ಆರಾಧನೆ ಸರ್ವೇಶು ವಿಷ್ಣು ಆರಾಧನೆ ಪರಮ ಅಂತ. ವಿಷ್ಣು ಆರಾಧನೆ ತುಂಬಾ ಶ್ರೇಷ್ಠ. ಅದಕ್ಕೆ ಪಾರ್ವತಿ ಹೇಳ್ತಾರೆ, ಇಲ್ಲ ನೀವು ಯಾವ್ದು ಮುಚ್ಚಿಡ್ತಾ ಇದ್ರಿ, ಇನ್ನು ಮುಂದೆ ಹೇಳಿ. ಅದಕ್ಕೆ ಹೇಳ್ತಾರೆ, ವಿಷ್ಣುವಿನ ಭಕ್ತರ ಆರಾಧನೆ ಅದಕ್ಕಿಂತ ಮೇಲು ಅಂತ ಹೇಳ್ತಾರೆ. ಯಾರು? ನಾವು ನೋಡ್ಬೋದು, ಚೈತನ್ಯ ಮಹಾಪ್ರಭು ಏನ್ ಹೇಳ್ತಾರೆ, ಗೋಪಿ ಭಕ್ತ ಪದಕಮಲೋ ದಾಸ ದಾಸನು ದಾಸ ಅಂತ. ಹಾಗೇನೆ ನಾವು ಭಕ್ತರಾಗ್ಬೇಕು, ಆಗ ಮಾತ್ರ ನಮಗೇನು ಕೃಪೆ ಸಿಗುತ್ತೆ. ಈ ಒಂದು ಪಾರ್ವತಿ ಅದನ್ನು ಟೆಸ್ಟ್ ಸಹ ಮಾಡಿಸಿದ್ರು ನೋಡಿ. ಯಾವಾಗ ಶಿವ ಮತ್ತು ಪಾರ್ವತಿ ಜೊತೆಗೆ ಕೂತ್ಕೊಂಡಿರ್ತಾರೆ, ಹಾಗೇನೆ ಅಲ್ಲಿ ತುಂಬಾ ಜನ ಇರ್ತಾರೆ, ಆಗ ಅಲ್ಲಿಗೆ ಚಿತ್ರಕೇತು ಮಹಾರಾಜ ಮೇಲಿಂದ ಬರ್ತಾ ಇರ್ತಾರೆ. ಅವರೇನು ಅಷ್ಟು ಏನು ಅಪರಾಧವನ್ನೇನು ಮಾಡಿರ್ಲಿಲ್ಲ, ಆದ್ರೂ ಅವರು ಶಾಪ ಕೊಡ್ತಾರೆ. ನೋಡ್ತಾರೆ ಭಕ್ತರ ಲಕ್ಷಣ ಹೇಗಿರುತ್ತೆ ಅಂದ್ರೆ, ಶಾಪ ಕೊಟ್ರು ಅವರು ಒಂದು ಚೂರು ಮಾತಾಡದೇನು ಆ ಪಾರ್ವತಿ ಶಾಪವನ್ನೇನು ಸ್ವೀಕರಿಸ್ತಾರೆ. ಆಗ ಶಿವ ಹೇಳ್ತಾರೆ, ನೋಡು ನಾರಾಯಣ ಭಕ್ತರನ್ನು ನೋಡು ಯಾವ ರೀತಿ ಇದ್ದಾರೆ ಅಂತ. ಅವರು ವೃತ್ತಾಸುರ ರಾಕ್ಷಸರಾಗ್ತಾರೆ ನೆಕ್ಸ್ಟ್ ಜನ್ಮದಲ್ಲಿ, ಮತ್ತೆ ಇಂದ್ರ ಕೊಲ್ತಾರೆ. ಇಂದ್ರ ಕೊಲ್ಲುವ ಮುಂಚೆನೆ ಏನು ಆ ವೃತ್ತಾಸುರ ಭಗವಂತನ ನೆನೆದು ಅವರ ದೇಹ ಏನು ಮೇಲೆ ಹೋಗಿ ಆಗಿರುತ್ತೆ. ಅವರ ಕಾಲಿಯನ್ನು ದೇಹವನ್ನು ಕೊಯ್ತಾ ಇದ್ರು, ಯಾರ್ದು? ವೃತ್ತಾಸುರನ್ನು. ಅದೇ ತರ ನಾವು ಪರೀಕ್ಷಿತ್ ಮಹಾರಾಜರನ್ನು ನೋಡ್ಬೋದು, ಅವರಿಗೆ ತಕ್ಷಕನಾಗಿ ಇದು ಮಾಡುದು ಮೊದಲು ಅವರ ದೇಹವನ್ನು ಭಗವಂತನಿಗೆ ಇದು ಮಾಡಿರ್ತಾರೆ. ಆದ್ರೆ ನಾವೆಲ್ಲ ಧಾರಾವಾಹಿ ನೋಡ್ತಾ ನಮ್ಗೆ ಏನಾದ್ರೂ ಗೊತ್ತಾಗಲ್ಲ. ಮನೆಯಲ್ಲಿ ಆ ಮಗು ಇಲ್ಲಿ ಬಿದ್ರು ಗೊತ್ತಾಗಲ್ಲ, ಹಾವು ಬಂದು ಕಚ್ಚಿದ್ರು ಗೊತ್ತಾಗಲ್ಲ. ಆ ರೀತಿ ಅಂದ್ರೆ ನಾವು ಅದನ್ನೆಲ್ಲ ಬಿಟ್ಟೇನು ಭಗವಂತನೇನು ನಾವು ಸ್ಮರಣೆಯನ್ನು ಮಾಡ್ಬೇಕು, ಭಗವಂತನ ಸ್ಮರಣೆಯಲ್ಲಿ ನಾವೇನು ಲೀನರಾಗ್ಬೇಕು. ಆಗ ಏನು ಅದನ್ನು ನಾವು ಮೊದಲು ಮಾಡ್ಬೇಕು. ಇಲ್ಲಿ ನೋಡಿ ಭಾವಾರ್ಥ ಇವತ್ತೇನಂದ್ರೆ,
ದೀನನಾಥ ಅಂದ್ರೆ ಇನ್ನೊಬ್ಬರಿಗೆ ಕರುಣೆಯನ್ನು ತೋರಿಸುದು. ನಿಜವಾದ ವೈಷ್ಣವರ ಲಕ್ಷಣ ಏನಂದ್ರೆ ತಿತಿಕ್ಷವ ಕಾರುಣಿಕ ಸುವಾದ ಸಾಧದೇನು ಅಜಾತ ಶತ್ರು ಸಾಧವ ಸಾಧುಭೂಷಣ ಅಂದ್ರೆ ಇನ್ನೊಬ್ಬರಿಗೆ ಕರುಣೆಯನ್ನು ತೋರಿಸುದು. ಇದು ವೈಷ್ಣವರೇನು ಲಕ್ಷಣ ಆಗಿರುತ್ತೆ. ನಾವು ಸಹ ಇನ್ನೊಬ್ಬರ ಈಗ ನೋಡಿ ಶಿವ, ಹಾಗೇನೆ ನಾವು ಎಷ್ಟು ನೋಡಿದೆ ನಾರದ್ ಮುನಿ, ಅವ್ರು ಯಾವ ರೀತಿ ಅಂದ್ರೆ ಧ್ರುವ ಮಹಾರಾಜ, ಹಾಗೇನೆ ಪ್ರಹ್ಲಾದ್ ಮಹಾರಾಜ ಎಲ್ಲರನ್ನೇನು ಉದ್ಧಾರ ಮಾಡ್ತಿದ್ರು. ಹಾಗೇನೆ ಪ್ರಭುಪಾದ ಅದೇ ರೀತಿ ನಮ್ಗೆ ಸಹ ಚೈತನ್ಯ ಮಹಾಪ್ರಭು ಏನ್ ಹೇಳುದಂದ್ರೆ ಯಾರೇ ದೇಕೋ ತಾರೇಕವು ಕೃಷ್ಣ ಉಪದೇಶ. ನಾವೇನ್ ಮಾಡ್ಬೇಕಂತೆ ಕೃಷ್ಣ ದೇವರ ಉಪದೇಶವನ್ನು ಮಾಡ್ಬೇಕು. ಇದು ಈ ಜಗತ್ತಿನಲ್ಲಿ ಮಾತ್ರ ನಮಗೆ ಇದು ಅವಕಾಶ ಸಿಗುವುದು. ನಾವು ಭಗವಂತನ ಧಾಮಕ್ಕೆ ಹೋದ್ಮೇಲೆ ಅಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಯಾರಿಗೆ ಅಂತ ಪ್ರಚಾರ ಮಾಡ್ತೀವಿ? ಅಲ್ಲಿ ಬಂದವರೆಲ್ಲ ಭಕ್ತರೆ. ಇದು ಈ ಅವಕಾಶ ನಮಗೆ ಎಲ್ಲಿ ಸಿಗುವುದು? ಎಲ್ಲಿ ಸಿಗುವುದು? ಭೂಲೋಕದಲ್ಲಿ. ಇಲ್ಲಿ ಸಿಗುವುದು. ಇದನ್ನು ನಾವು ಈ ನಮ್ಮ ಜೀವನ ಇರುವಷ್ಟು ನಾವೇನು ಬುಕ್ ಈಗ ಪ್ರಭುಪಾದ ಒಂದು ಚಿತ್ರ ಮಾಡ್ತಾರೆ. ಪ್ರಭುಪಾದ ಶಿಷ್ಯರು ಇರ್ತಾರಂತೆ ಮೊದಲು. ಆಗ ಫಾರಿನ್ ಅವರೆಲ್ಲ ಪ್ರಭುಪಾದ 2 ರೀತಿಯ ಚಿತ್ರ ತೋರಿಸ್ತಾರೆ ಅವ್ರಿಗೊಂದು. ಒಂದು ಒಬ್ಬ ಕೃಷ್ಣನ ಕಟ್ಟೆಯನ್ನು ಓಪನ್ ಮಾಡಿ ಹೀಗೆ ನೋಡುದು. ಮತ್ತೊಂದು ಇವನು ಕ್ಲೀನಿಂಗ್ ಮಾಡುವಾಗ ಕಟ್ಟನ್ನು ತೆಗೆದು ಕೃಷ್ಣ ನೋಡುದು. ಈ ಚಿತ್ರದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಯಾವ್ದು ಇಷ್ಟ ಆಗುತ್ತೆ? ಕೃಷ್ಣ ನಮ್ಮನ್ನ ತೆಗೆದು ಕೃಷ್ಣ ನೋಡುದು. ಕೃಷ್ಣ ನಮ್ಮನ್ನು ನೋಡುದಲ್ಲ, ಕಟ್ಟನ್ ತೆಗೆದು ಹಾ, ಅವನು ಹೌದು. ಕ್ಲೀನಿಂಗ್ ಮಾಡುದು ಚಿತ್ರ ಅಂತೆ. ಕೃಷ್ಣ ಕಟ್ಟನ್ ತೆಗೆದು ಅವನ ನೋಡುದು. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನೀವು ಡೋಂಟ್ ಟ್ರೈ ಟು ಸಿ ಕೃಷ್ಣ. ಕೃಷ್ಣನನ್ನು ನೋಡ್ಲಿಕ್ಕೆ ನೀವು ಟ್ರೈ ಮಾಡಬೇಡಿ. ನೀವು ಆ ರೀತಿ ಕೆಲಸ ಮಾಡಿ ಕೃಷ್ಣ ನಿಮ್ಮನ್ನು ನೋಡುವ ತರ ನೀವೇನು ಕೆಲಸವನ್ನು ಮಾಡಿ ಅಂತ. ನಾವು ಈಗ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಇಲ್ಲಾಂದ್ರೆ ಕೆಲವರು ಬಂದು ನೋಡಿ ದೇವರ ಹತ್ರ ನಿಲ್ತಾರೆ, ಅಳ್ತಾರೆ, ತುಂಬಾ ಖಾಲಿ ಅಲ್ಲದೆ. ಈಗ ನೋಡಿ ಅಮ್ಮನಿಗೆ ಹುಷಾರಿಲ್ಲ ಅಂತ ಅನ್ಕೊಳ್ಳಿ, ಮಗು ಬರುತ್ತೆ, ಅಮ್ಮನ ಹತ್ರ ಹೇಳ್ತೇನೆ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೇನೆ ಅಂತ. ಅಮ್ಮ ಹೇಳ್ತಾರೆ ಕಿಚನ್ ಅಲ್ಲಿ ತುಂಬಾ ಪಾತ್ರೆ ಉಂಟು, ಕ್ಲೀನ್ ಮಾಡ ಅಂತ. ಆಗ ಹೇಳ್ತಾರೆ, ಅಮ್ಮ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೇನೆ, ಆದ್ರೆ ಪಾತ್ರೆ ಮಾತ್ರ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲ ಅಲ್ಲಿ, ಹೇಳ್ಬೇಡಿ. ಇನ್ನೊಂದು ಮಗು ಬರುತ್ತೆ, ಪಾತ್ರವನ್ನೆಲ್ಲ ಕ್ಲೀನ್ ಮಾಡುತ್ತೆ. ಅಮ್ಮನಿಗೆ ಏನು ಹೇಳಲ್ಲ. ಇಲ್ಲ, ಅಮ್ಮನಿಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಬರುತ್ತೆ? 2ನೇ ಮಗು ಮೇಲೆ. ಯಾರೆಲ್ಲ ಪಾತ್ರ ಅಂದ್ರೆ ಭಗವಂತ ಸಹ ಅದೇ ತರ. ನಾವು ಎದುರಿನಿಂದ ಎಷ್ಟೇ ಇದು ಮಾಡ್ಲಿ, ಭಗವಂತನಿಗೆ ಗೊತ್ತು ಯಾರು ಭಗವಂತನ ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೆ. ಅಂದ್ರೆ ಇನ್ನೊಬ್ಬರಿಗೇನು ನಾವು ಉಪಕಾರವನ್ನು ಮಾಡ್ಬೇಕು. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ನಾವು ನೋಡ್ಬೇಕಂತ ಇಲ್ಲ, ಕೃಷ್ಣ ನೋಡ್ತಾರೆ. ಅಂದ್ರೆ ಎಷ್ಟು ಇವನು ಭಕ್ತ, ಅಂದ್ರೆ ನನ್ನ ಆ ಬಿಸಿಲಲ್ಲಿ ಭಗವಂತನ ಪ್ರಚಾರವನ್ನು ಮಾಡ್ತಿದ್ದಾನೆ. ಹಾಗೇನೆ ಯಾರಾದ್ರೂ ಟೆಂಪಲ್ ಬರೋರನ್ನು ಕರೆದು ಒಳಗೆ ತೋರಿಸ್ತಾನೆ ಭಗವಂತ. ಇದೆಲ್ಲ ಏನು ಭಗವಂತ ನೋಡ್ತಾರೆ. ಕೃಷ್ಣ ಯಾರನ್ನು ನೋಡುದಂದ್ರೆ ನಿಮ್ಗೆ ಹೇಗೆ ಯಾರು ಪಾತ್ರ ತೊಳ್ತಾರೆ ಅವರ ಮೇಲೆ ಮಗುವಿನ ಮೇಲೆ ಕೃಪೆ ಬರುತ್ತೆ, ಅದೇ ರೀತಿ ಭಗವಂತನಿಗೆ ಸಹ ಅವರ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ, ಅವರ ಮೇಲೇನು ಕೃಪೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಸಹ ಅದೇ ರೀತಿ ಆಗ್ಬೇಕು. ನಮಗೆ ಪ್ರಚಾರ ಮಾಡುವ ಅವಕಾಶ ಅಂದ್ರೆ ಇನ್ನೊಬ್ಬರ ನಾವು ಮೇಲೆ ಎತ್ತುವ ಅವಕಾಶ ನಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಇಲ್ಲಿ ಮಾತ್ರ ಸಿಗುತ್ತೆ, ಭಗವಂತನ ಧಾಮದಲ್ಲಿ ಇಲ್ಲ. ಭಗವಂತನ ಧಾಮದಲ್ಲಿ ಎಲ್ಲರೂ ಭಕ್ತರಾಗಿರ್ತಾರೆ. ಹಾಗೇನೆ ನಾವು ಸಹ ಅಲ್ಲಿನು ಭಕ್ತಿ ಸೇವೆಯನ್ನು ಮಾಡ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ನಾವಿಲ್ಲಿ ಟ್ರೈನ್ ಆಗ್ಬೇಕು. ಇಲ್ಲಿ ಟ್ರೈನ್ ಆಗದೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ರೆಡಿ ಆಗ್ಬೇಕು. ಇಲ್ಲಿ ರೆಡಿ ಆದ್ರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ. ಇಸ್ಕಾನ್ ಸಂಸ್ಥೆ ಯಾಕೆ ಮಾಡಿದ್ದಂದ್ರೆ ಪ್ರಭುಪಾದ ಹೇಳ್ತಾರೆ, ಇಲ್ಲಿ ಎಲ್ಲ ಒಳ್ಳೆ ಅವರನ್ನೇನು ಎಲ್ಲ ಮಿಕ್ಸರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ರೆ ಅವ್ರೇನು ಹೊರಗೆ ಬರುತ್ತೆ. ಈಗ ನೋಡಿ ಸ್ಟಾರ್ಟಿಂಗ್ ನಮ್ಗೇನು ಏನು ಗೊತ್ತಿರಲ್ಲ, ಅಂದ್ರೆ ನಾವು ಭಕ್ತಿ ಮಾಡೋ ನಮ್ಗೆ ಖುಷಿ ಆಗುತ್ತೆ. ಹಾಗೆ ಈಗ ನೋಡಿ ನೀರಿನ ಟಾಂಕಿ ಇರುತ್ತೆ, ನೀರಿನ ಟಾಂಕಿ ಮೇಲಿಂದ ಎಲ್ಲ ನೀರು ಶುಚಿಯಾಗಿ ಕಾಣುತ್ತೆ. ಒಮ್ಮೆ ಕೋಲ್ ಹಾಕಿ ಅದನ್ನು ತಿರುಗಿಸಿದಾಗ ಏನು ಆಗುತ್ತೆ? ಎಲ್ಲ ಹೊರಗೆ ಬರುತ್ತೆ. ಹಾಗೇನೆ ನಮ್ಗೆ ಯಾರಾದ್ರೂ ವೈಷ್ಣವರು ಬೈತಾರೆ, ಒಮ್ಮೊಮ್ಮೆ ಇದು ಮಾಡ್ತಾರೆ, ಆಗ ನಮ್ಗೇನು ಕೋಪ ಬಂದ್ರೆ ಹೋಯ್ತು. ಈಗ ನೋಡಿ ಅವರಿಗೆ ಪರೀಕ್ಷಿತ್ ಮಹಾರಾಜರಿಗೆ ನಾವು ಭಾಗವತಂದು ಇಲ್ಲದೆ ಕಲಿಸ್ಬೇಕು. ಪರೀಕ್ಷಿತ್ ಮಹಾರಾಜರಿಗೆ ಶಾಪ ಆಗ್ತಾರೆ, ಆದ್ರೆ ಅವರು ಒಂದು ಚೂರು ವಿಚಲಿತ ಆಗುದಿಲ್ಲ. ಹಾಗೇನೆ ಚಿತ್ರಕೇತುಗೆ ಶಾಪ ಆಗ್ತಾರೆ, ಒಂದು ಚೂರು ವಿಚಲಿತ ಆಗುದಿಲ್ಲ. ನಾವು ನೋಡ್ಬೋದು, ಮತ್ತೆ ಯಾರನ್ನ ನೋಡ್ಬೋದು, ಅಂಬರೀಷ್ ಮಹಾರಾಜ, ಅವರಿಗೆ ಸಹ ಸ್ವಲ್ಪನೂ ವಿಚಲಿತ ಆಗುದಿಲ್ಲ ಪ್ರಭಾವದಿಂದ. ಹಾಗೇನೆ ಹರಿದಾಸ್ ಠಾಕೂರ್ ನೀವ್ ಹೇಳಿದ್ರಿ, ಅವರು ಸಹ ಏನು ಒಂದು ಚೂರು ವಿಚಲಿತ ಆಗುದಿಲ್ಲ. ಹಾಗೇನೆ ಪ್ರಹ್ಲಾದ್ ಮಹಾರಾಜರು ಒಂದು ಚೂರು ವಿಚಲಿತ ಆಗುದಿಲ್ಲ. ಆದ್ರೆ ನಾವು ನಾವು ಸ್ವಲ್ಪ ಮಾತಾಡಿದ್ರು ವಿಚಲಿತ ಆಗೇ ಆಯ್ತು. ನನ್ನ ಬಗ್ಗೆ ಹೇಳ್ತೀಯ, ನಾನು ಯಾರು ನಿಮ್ಗೆ ಗೊತ್ತಾ, ನಾನು ಅಷ್ಟಾಯ್ತು, ನಾನು ಇಷ್ಟ ಆಯ್ತು, ನಾನು ಅದು ಇದು. ಆಗ ಆತ್ಮನು ನೆನಪು ಬರಲ್ಲ, ಏನು ನೆನಪು ಬರಲ್ಲ. ನಮ್ಗೆ ಒಂದು ಕೋಪ ಬಂದ್ರೆ ನಾವು ಆತ್ಮ ಎಲ್ಲ ಮತ್ತೆ ಬಿಡಿ, ಈಗ ಫಸ್ಟ್ ನನ್ಗೆ ಯಾಕೆ ಹೇಳಿದ್ರು ಅಂತ ಕೇಳಿ, ನಮ್ಗೆ ಫಸ್ಟ್ ಅದೇ ಬರುತ್ತೆ. ಆ ರೀತಿ ಅದೇ ಕ್ರಮೇಣವಾಗಿ ನಾವು ಭಗವಂತನ ಭಕ್ತಿ. ಧ್ರುವ ಮಹಾರಾಜರು ಸಹ ಹಾಗೆ ಮೊದಲು ಅವರು
ಅಂದ್ರೆ ನನ್ನ ತಂದೆಯ ಉತ್ತಮ ಪಾದರ ನನಗೆ ಇದು ತುಡಿಯಲ್ಲಿ ಕೂತ್ಕೊಳ್ಬೇಕಂತ ಮೊದಲು ಹೋಗ್ತಾರೆ ಭಗವಂತನ ಭಕ್ತಿ ಮಾಡಿ. ನಂತರ ಏನು ಭಗವಂತ ಸಿಕ್ಕಿದ್ಮೇಲೆ ಹೇಳ್ತಾರೆ, ಅಯ್ಯೋ ನಾನು ಎಂತ ಮೂರ್ಖ, ನನಗೆ ವಜ್ರದ ಇದು ಸಿಗುವಾಗ ನಾನೊಂದು ಗಾಜಿನ ಚೂರನ್ನೇನು ಹುಡುಕ್ತಾ ಇದ್ದೆ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ನಾವು ಭಗವಂತನ ನಾಮ ಮಾಡಿ ಮಾಡಿ ಏನು ಪರಿಶುದ್ಧರಾಗ್ತೇವೆ. ಆದ್ರೆ ಒಮ್ಮೆಲೆ ಆಗ್ತೇನೆ ಅಂತ ಸಾಧ್ಯ ಇಲ್ಲ, ಅಂದ್ರೆ ಅದಕ್ಕೆ ಟೈಮು ತಗೊಳ್ಳುತ್ತೆ. ಆದ್ರೆ ಒಮ್ಮೆಗೆ ಆಗೋದು ಅಂದ್ರೆ ಯಾವುದು ಆಗೋದಿಲ್ಲ. ಅದಕ್ಕೆ ನಾವು ದಿನನಿತ್ಯ ಮಾಡಿದಾಗ ನಾವು ಏನು ಕ್ರಮೇಣವಾಗಿ ಶುದ್ಧೀಕರಣ ಆಗ್ತೇವೆ. ಹಾಗೆ ನಾವು ಕ್ರಮೇಣವಾಗಿ ಮಾಡ್ತಾ ಹೋಗ್ಬೇಕು. ಈಗ ನಾನು ಹೇಳಿದೆ, ತುಂಬಾ ವರ್ಷ ಮನೇನ ಕ್ಲೀನ್ ಮಾಡಿದೆ, ಒಂದು ದಿವಸದಲ್ಲಿ ನಾವು ಕ್ಲೀನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಿವಸಲು ಗುಡಿಸ್ತಾ ಇದ್ರೆ ಅದು ಮನೇನು ಕ್ಲೀನ್ ಆಗಿ ಇರುತ್ತೆ. ಅದೇ ಪ್ರಕಾರವಾಗಿ ನಮ್ಮ ಮನಸ್ಸನ್ನು ಸಹ ನಾವೇನು ದಿವಸಲು ನಾವೇನು ಶುಚಿಯಾಗಿ ಇಟ್ಕೊಳ್ಬೇಕು. ಆಗ ನಾವೇನು ಭಗವಂತನಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಪುನನಪಿ ಮರಣ ಪುನನಪಿ ಜನನ, ಹುಟ್ಟುವುದು ಸಾಯುವುದು, ಇದರಲ್ಲೇ ನಾವೇನು ಸಿಕ್ಕಿ ಬೀಳ್ತೇವೆ. ಇದರಿಂದ ರಕ್ಷಣೆ ಪಡಬೇಕಾದ್ರೆ ನಾವೇನು ನಮ್ಮ ಸಾಧನೆಯನ್ನು ನಾವೇನು ಶ್ರದ್ಧೆಯಿಂದ ಮಾಡ್ಬೇಕು. ನಾವು ಇನ್ನೊಬ್ಬರನ್ನು ನೋಡ್ಬಾರ್ದು. ಇನ್ನೊಬ್ಬರನ್ನು ನೋಡಿದ್ರೆ ಹೋಯ್ತು. ಅಂದ್ರೆ ಇದರ ಚಾಣಕ್ಯ ಪಂಡಿತ ಸಹ ಹೇಳ್ತಾರೆ, ಯಾರಿಗೆ ಭೌತಿಕ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅವ್ರು ಏನ್ ಅನ್ಕೊಳ್ಬೇಕಂದ್ರೆ ನನ್ಗೆ ಸಾಯ್ಲಿಕ್ಕೇನಿಲ್ಲ ಅಂತ. ಆಗ ಮಾತ್ರ ಅವರು ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಇದ್ದಾರ ಅವ್ರು ಅನ್ಕೊಳ್ಬೇಕು, ನೆಕ್ಸ್ಟ್ ಕ್ಷಣವೇನು ನನಗೆ ಸಾವು ಬರುತ್ತೆ ಅಂತ. ಆಗ ಮಾತ್ರ ಆಧ್ಯಾತ್ಮಿಕ ಇದರಲ್ಲಿ ನಾವೇನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಎರಡು ಏನು ನಮ್ಮ ಕೈಯಲ್ಲಿ ಉಂಟು. ಭಗವದ್ಗೀತೆಯಲ್ಲಿ ಲಾಸ್ಟ್ಗೆ ಹೇಳ್ತಾರೆ ಏನು, ಕೃಷ್ಣ ಯಥಾ ಇಚ್ಛಾಸಿ ತಥಾ ಗುರು. ಹಾಗೇನೆ ಭಗವಂತ ನಮಗೆ ಕೊಟ್ಟದ್ದನ್ನೆಲ್ಲ ಕೊಡ್ತಾರೆ, ಮತ್ತೆ ನಮಗೆ ಮಾಡುದು ಬಿಡುದು ನಮ್ಮ ಕೈಯಲ್ಲಿ ಉಂಟು. ಹಾಗೇನೆ ಪ್ರಭುಪಾದಂತೂ ನಮಗೆ ಕಲಿಯುಗದಲ್ಲಿ ತುಂಬಾ ಸುಲಭವಾದ ವಿಧಾನವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಗೆ ಮಾಡುವುದೇನು ತುಂಬಾ ಕಷ್ಟ ಅಲ್ಲ. ನಾವು ಸುಲಭವಾಗಿ ಇದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಎಲ್ಲರಿಗೂ? ಆಗತ್ತೆ ಪ್ರಭುಜಿ. ಓಕೆ, ಮನಸ್ಸು ಮುಖ್ಯ. ಸರಿ, ಓಕೆ. ಹಾಗೆ ಅಂತ ಹೇಳಿ ನಾನು ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ನಾವು ನೋಡಿದ್ವಿ ದೀನದಯಾಳು, ನಾವು ಸಹ ಏನು ದೀನದಯಾಳು ಆಗ್ಬೇಕು. ಆ ಭಗವಂತನ ಪ್ರಚಾರವನ್ನು ನಮ್ಮ ಕೈಯಿಂದ ಅಷ್ಟು ಪ್ರಚಾರ ಅಂದ್ರೆ ಕ್ಲಾಸ್ ತೆಗೆದೊಂದು ಎಲ್ಲವೇನು ಪ್ರಚಾರ, ಭಗವಂತನ ಸೇವೆ ಮಾಡುವುದೇನು ಪ್ರಚಾರ. ಹಾಗೇನೆ ಯಾರಿಗೂ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಇದು ಸಹ ಏನು ದೊಡ್ಡ ಪ್ರಚಾರ. ಒಂದಲ್ಲ ಒಂದು ದಿವಸ ಏನು ಅವ್ರು ಓದಿ, ಅವರು ತಗೊಂಡವ್ರು ಓದದಿದ್ರು ಮನೇಲಿಟ್ಟು ಇನ್ನೊಬ್ಬ ಮಗ ಆದ್ರೂ ಓದಿ ಅವ್ರೇನು ಉದ್ಧಾರ. ಅದು ಪ್ರಭುಪಾದ ಹೇಳ್ತಾರೆ, ಬಾಂಬ್ ತರ ಯಾವಾಗ ಬೇಕಾದ್ರೂ ಅದೇನು ಸ್ಫೋಟ ಆಗ್ಬಹುದು. ನೋಡಿ, ಇಷ್ಟು ಸಂಸ್ಥೆಗೆಲ್ಲ ಜಾಯ್ನ್ ಆಗಿದೆ ಅಂದ್ರೆ ಭಗವದ್ಗೀತೆ ಬುಕ್ ಇಂದ ಏನು ಅವರು ಏನಿದಾಗ್ತಾರೆ. ಅದೇ ರೀತಿ ನಾವು ಭಗವಂತನ ಪ್ರಚಾರವನ್ನು ಮಾಡುವುದರಿಂದ ಏನು ಭಗವಂತ ಇನ್ನೂ ಖುಷಿ ಆಗ್ತಾರೆ. ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಭಗವಂತ, ಯಾರು ಜಾಸ್ತಿ ಭಗವಂತನಿಗೆ ಪ್ರಿಯ? ಯಾರು? ಅರ್ಜುನ ಪ್ರಭು. ಹಾಗೇನೆ ಅಲ್ಲ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರಲ್ಲ, ನನಗೆ ಯಾರು ಪ್ರಿಯವಾದರು, ತುಂಬಾ ಪ್ರಿಯವಾದರು ಯಾರು ಅಂತ ಹೇಳ್ತಾರೆ ಭಗವಂತ. ಪ್ರಚಾರ ಮಾಡ್ತಾರೆ. ಭಗವಂತನ ಬಗ್ಗೆ ಯಾರು ಪ್ರಚಾರ ಮಾಡ್ತಾರೆ ಅವರೇನು ಭಗವಂತನಿಗೆ ಪ್ರಿಯವಾದವರು. ಹಾಗೆ ನಾವೆಲ್ಲ ಪ್ರಿಯ. ಅದೇ ಪ್ರಭುಪಾದ ಹೇಳ್ತಾರೆ, ಡೋಂಟ್ ಟ್ರೈ ಟು ಸಿ ಗಾಡ್. ನಾವು ದೇವರನ್ನು ನೋಡ್ಲಿಕ್ಕೆ ಟ್ರೈ ಮಾಡಬಾರ್ದು, ದೇವರು ನಮ್ಮನ್ನು ನೋಡುವ ಹಾಗೆ ನಾವೇನ್ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಆ ತರ ನಾವೆಲ್ಲ ಮಾಡ್ಬೇಕು. ಹಾಗೆ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಅನ್ನು ಮುಕ್ತಾಯ ಮಾಡ್ತಿದ್ದೇನೆ. ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ.